ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂತಾರ್. ಇವತ್ತಿನ ಪ್ರೈಮ್ ಟೈಮ್ನ ವಿಚಾರ ಕೋಮು ರಾಜಕೀಯ. ಕರಾವಳಿಯಲ್ಲಿ ಬ್ರ್ಯಾಂಡ್ ಆಗ್ತಾ ಇದೆಯಾ ಕೋಮುವಾದ? ನಿರಂತರವಾಗಿ ಕೋಮು ಗಲಭೆಯನ್ನು ಹುಟ್ಟುಹಾಕಿ ಅದರಲ್ಲಿ ರಾಜಕೀಯವನ್ನ ಅಥವಾ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಡ್ತಾ ಇದ್ದಾರಾ ಎರಡು ಪಕ್ಷಗಳು ಅನ್ನುವಂಥ ಪ್ರಶ್ನೆ ಇದೀಗ ಅನೇಕ ಭಾಗಗಳಿಂದ ಜನರು ಕೇಳ್ತಾ ಇದ್ದಾರೆ. ಈ ವಿಚಾರದ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ. ಅದರಲ್ಲಿ ಕೂಡ ಇತ್ತೀಚೆಗೆ ಆಗಿರ್ತಕ್ಕಂತಹ ಕೊಲೆಗಳು, ದೀಪಕ್ ರಾವ್ನ ಕೊಲೆ ಆಯಿತು. ಆ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಿಂದಲೂ ಕೂಡ ವಿರೋಧಗಳು ವ್ಯಕ್ತವಾದವು. PFI ಅನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಧ್ವನಿ ಕೇಳಿ ಬಂತು. ಅದರ ಜೊತೆಯಲ್ಲೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ನವದೆಹಲಿಯಲ್ಲಿಯೂ ಕೂಡ ಅನೇಕ ಬಿಜೆಪಿಯ ಸಂಸದರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಆರಂಭಿಸಿದ್ರು. UT ಖಾದರ್ ಅವರು ರಾಜೀನಾಮೆಯನ್ನ ನೀಡಬೇಕು, ಮೊಯ್ದೀನ್ ಭಾವರ್ ಅವರು ರಾಜೀನಾಮೆಯನ್ನ ನೀಡಬೇಕು, ಇದೇ ರೀತಿಯಲ್ಲಿ ರಾಜೀನಾಮೆಯನ್ನ ನೀಡಬೇಕು ಅನ್ನುವವರ ಪಟ್ಟಿಯೇ ಉದ್ದದಲ್ಲಿ ಬೆಳೀತಾ ಹೋಯಿತು. ಇದರ ಜೊತೆಯಲ್ಲಿಯೇ ಅದೇ ಹತ್ಯೆಗೆ ಏನೋ ಒಂದು ರೀತಿ ಪ್ರತಿರೋಧವೋ ಅಥವಾ ರಿವೆಂಜೋ ಅನ್ನುವ ರೀತಿಯಲ್ಲಿ ಬಶೀರ್ ರವರ ಮೇಲೆ ಕೂಡ ದಾಳಿ ಆಗಿರುವಂಥದ್ದು, ಬರ್ಬರವಾಗಿರುವಂತಹ ಹತ್ಯೆ ಬಶೀರ್ ರವರ ಮೇಲೆ ಆಯಿತು. ಸೊ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಏನು ಅಂತ ಕೇಳಿದ್ರೆ, ಆರಂಭದಲ್ಲಿ ದೀಪಕ್ ರಾವ್ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿದ್ದ. ಬ್ಯಾನರ್ ವಿಚಾರದಲ್ಲಿ ಏನೋ ಗಲಾಟೆ ಇತ್ತು ಅನ್ನುವ ಕಾರಣಕ್ಕಾಗಿ ಆತನ ಮೇಲೆ ಹಲ್ಲೆಗೆಯನ್ನ ಮಾಡಲಾಯಿತು. ಇದೀಗ ನಾವು CCTVಯ ಫುಟೇಜ್ ಅನ್ನು ನಾವೇನು ನಿಮ್ಮ ಎದುರಿಗೆ ನೀಡ್ತಾ ಇದ್ದೇವೆ. ಬಶೀರ್ ಸಣ್ಣದೊಂದು ಗೂಡಂಗಡಿಯನ್ನ ಅಥವಾ ಫಾಸ್ಟ್ ಫುಡ್ ಅಂಗಡಿಯನ್ನ ಹಾಕಿಕೊಂಡು ಉತ್ತರ ಭಾರತದ ಕೆಲವರನ್ನ ಕೆಲಸದಲ್ಲಿಟ್ಟುಕೊಂಡು ಸರಳವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಂಥ ಬಶೀರ್ ಅವರನ್ನ ಏಕಾಏಕಿ ನಡು ರಸ್ತೆಯಲ್ಲಿ ಮಾರಕಾಯುಧಗಳಿಂದ ಕೊಚ್ಚಿ ಕೊಲೆ ಮಾಡುವಂತ ಪ್ರಯತ್ನ ಆಗ್ತದೆ. ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಇದೀಗ ಬಶೀರ್ ಅವರಿರುವಂಥದ್ದು. ಅವರ ತಲೆಯ ಭಾಗಕ್ಕೆ, ಮೆದುಳಿನ ಭಾಗಕ್ಕೆ ಬಲವಾದ ಪೆಟ್ಟುಗಳು ಬಿದ್ದಿದೆ. ಅದರ ಜೊತೆಯಲ್ಲೇ ಕಿಡ್ನಿ ಈಗಾಗಲೇ ವೈಫಲ್ಯಗೊಂಡಿದೆ ಮತ್ತು ಬೇರೆ ಬೇರೆ ದೇಹದ ಬೇರೆ ಬೇರೆ ಪಾರ್ಟ್ಗಳಿಗೆ ಮಾರಕಾಯುಧಗಳಿಂದ ಹಲ್ಲೆಯನ್ನು ಮಾಡಿರುವಂಥದ್ದು. 7 ಜನರ ತಂಡ ಈ ಒಂದು ಹಲ್ಲೆಯನ್ನು ಮಾಡ್ತದೆ. ಸೊ ಒಟ್ಟಾರೆಯಾಗಿ ಕರಾವಳಿಯಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಏನಾಗ್ತಾ ಇದೆ? ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು ಇದಕ್ಕೆ ತುಪ್ಪವನ್ನು ಸುರಿತಿದ್ದಾವ ಅನ್ನುವಂಥ ಪ್ರಶ್ನೆಯೂ ಕೂಡ ಅನೇಕರಲ್ಲಿವೆ. ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮೊಟ್ಟಿಗೆ ಬಿಜೆಪಿಯ ಮುಖಂಡರು ಮತ್ತು ಕಾಂಗ್ರೆಸ್ನ ಮುಖಂಡರು, ಎರಡೂ ರಾಷ್ಟ್ರೀಯ ಪಕ್ಷಗಳ ಮುಖಂಡರು ನಮ್ಮೊಟ್ಟಿಗಿದ್ದಾರೆ. ಸೊ ಆರಂಭದಲ್ಲಿ ಈ ಭಾಗದ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಈಗಾಗಲೇ ಅನೇಕ ಈ ಭಾಗದ ವಿದ್ಯುನ್ಮಾನಗಳನ್ನ ಬಹಳ ಗಮನಾರ್ಹವಾಗಿ ಗಮನಿಸಿಕೊಂಡು ಬಂದಿರತಕ್ಕಂತಹ ಕಿಶನ್ ಹೆಗ್ಡೆ ಅವರು ನಮ್ಮೊಟ್ಟಿಗಿದ್ದಾರೆ. ಕಿಶನ್ ಹೆಗ್ಡೆ ಕೊಳ್ಕೆಬೈಲು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲಿಯೇ ಉಡುಪಿ ಭಾಗದಲ್ಲಿ ಬಿಜೆಪಿಯ ನಿಕಟವರ್ತಿ ಮತ್ತು ಬಿಜೆಪಿಯ ವಕ್ತಾರರು ಗೀತಾಂಜಲಿ ಸುವರ್ಣರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಗೀತಾಂಜಲಿ ಸುವರ್ಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಶನ್ ಹೆಗ್ಡೆ ಅವರಲ್ಲಿ ರಾಜೀನಾಮೆಯನ್ನು ನೀಡಬೇಕು, CM ರಾಜೀನಾಮೆಯನ್ನು ನೀಡಬೇಕು ಅಥವಾ PFI ಅನ್ನ ಬ್ಯಾನ್ ಮಾಡಲಿಕ್ಕೆ ಅಥವಾ PFIಗೆ ಪ್ರಚೋದನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ, ಹಾಗಾಗಿ ಅವರು ರಾಜೀನಾಮೆಯನ್ನು ನೀಡಬೇಕು ಅನ್ನುವಂಥ ಧ್ವನಿ ಬಿಜೆಪಿಯ ವಲಯದಿಂದ ವ್ಯಕ್ತವಾಗ್ತಾ ಇದೆ. ತಾವೇನು ಹೇಳ್ತೀರಿ? ಅಲ್ಲ, ಬಹುಶಃ ಎಲ್ಲಕ್ಕಿಂತ ಮೊದಲು ಸತ್ತ ಆತ್ಮಕ್ಕೆ ಗೌರವವನ್ನು, ಸಂತಾಪವನ್ನು ಸೂಚಿಸುವ ಕೆಲಸವಾಗಬೇಕಾಗಿದೆ. ಯಾರೇ ಇರಲಿ, ಅಥವಾ ಯಾವ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥ ಕೊಲೆ ಖಂಡನೀಯ, ವಿಷಾದನೀಯ. ಈ ಕೋಮು ರಾಜಕೀಯ ಅನ್ನುವ ಶಬ್ದ ಬಹುಶಃ ಕರಾವಳಿಯಲ್ಲಿ ಮತ್ತೆ ಮರುಕಳಿಸದಿರಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಸತ್ತವ ನಮ್ಮವ, ಎಲ್ಲರೂ ಯಾರೇ ಇರಲಿ, ಅದು ಪವಿತ್ರ. ಆ ಸಾವು ಅನ್ನೋದು ಅದು ಅತ್ಯಂತ ಖಂಡನೀಯ ಸಾವು. ಆದರೆ ಸತ್ತ ವ್ಯಕ್ತಿ ಬಹುಶಃ ಯಾರೇನೇ ಹೇಳ್ತಾರೋ ನನಗೆ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಆದರೆ ಒಬ್ಬ ಅಮಾಯಕನ ಬಲಿಯಾಗಿದೆ, ನಾನು ಅದ್ರ ಬಗ್ಗೆ ಅಲ್ಲ ಅಂತೇಳಿ. ಆದರೆ ಘಟನೆಗಳನ್ನ ಗಮನಿಸುವಾಗ ತಾವೊಂದು ಅದಕ್ಕೆ ರಾಜಕೀಯ ಬಣ್ಣ ಬಂತು, ಸರಿಯೋ ತಪ್ಪೋ ಅದನ್ನು ನಾನು ಹೇಳಲಿಕ್ಕೆ ಅಸಮರ್ಥ. ರಾಜಕೀಯ ಬಣ್ಣ ಪಡೆದುಕೊಂಡಾಗಿದೆ. ಉತ್ತರ ಕನ್ನಡದ ಪರೇಶ್ನ ಒಂದು ನಿಮಿಷ ವಿವರವಾಗಿ ಹೇಳಿಬಿಡ್ತೇನೆ. ಪರೇಶ್ ಮೇಸ್ತಾನ ಸಾವು ತಾವು ನೋಡಿದ್ದೀರಿ. ಬಹುಶಃ CBIಗೆ ಕೊಟ್ಟ ಮರುಕ್ಷಣದಲ್ಲಿ ಪರೇಶ್ ಮೇಸ್ತಾ BJP ಕಾರ್ಯಕರ್ತ ಅಂತಕ್ಕಂಥ ಶಬ್ದವೇ ಅಡಗಿ ಹೋಯಿತು. ಯಾವುದೇ ಗಲಾಟೆ ಗೌಜುಗಳಿಲ್ಲ. ಅಲ್ಲಿಯ ತನಕ ಕೋಮು ಪ್ರಚೋದನೆ ಮಾಡುವ ಏಕೈಕ ಉದ್ದೇಶದಿಂದ ಪರೇಶ್ ಮೇಸ್ತಾನ ಸಾವನ್ನು ವೈಭವೀಕರಿಸಿದ್ರು. ಅದು ಸಹಿತ ದುರಂತ. ಇವತ್ತು ಇಲ್ಲಿ ಹೇಳುವುದಾದರೆ, ಬಹುಶಃ ಕಳೆದ ಬಾರಿ ಶರತ್ ಮಡಿವಾಳರ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಕ್ಷೇತ್ರ ಶಾಸಕ ಅಲ್ಲಿಗೆ ಬರಲಿಲ್ಲ, ಕ್ಷೇತ್ರದ ಉಸ್ತುವಾರಿ ಸಚಿವರು ಅಲ್ಲಿಗೆ ಬರಲಿಲ್ಲ, ಅದೊಂದು ಅಪರಾಧ ಅಂತಕ್ಕಂಥ. ಅವ್ರು ಹೋಗಲಿಲ್ಲ. ಯಾಕೆ ಕೇಳಿದರೆ, ಬಹುಶಃ ಗಲಭೆಗಳು ನಡೀತಕ್ಕಂಥ ಸಂದರ್ಭಗಳಲ್ಲಿ ತಾನು ಹೋಗುವುದು ಸೂಕ್ತ ಅಲ್ಲ, ತನ್ನ ಮೇಲೆ ಗೂವೆ ಕೂರಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥ ಇದರಿಂದ ಅಲ್ಲಿ ಹೋಗಲಿಲ್ಲ. ನಿನ್ನೆ ದಿನ ಅಂದರೆ ಇವತ್ತು ನಡೆದಂಥ ಹತ್ಯೆಯನ್ನು ಇದು ಮಾಡಿ ಇವತ್ತು ತಾನು ಆ ಸಂದರ್ಭದಲ್ಲಿ ಹೋಗಬಾರ್ದು ಅಂತ ಹೇಳ್ಕೊಂಡು ಇವತ್ತು ಮಾನ್ಯ ಭಾವರ್ ಅವರು ಅಲ್ಲಿಗೆ ಹೋದರು.
ಮೊಯ್ದೀನ್ ಬಾವರವರು, 5 ಕ್ಷೇತ್ರ ಲಕ್ಷ ಶಾಸಕರವರು 5 ಲಕ್ಷ ರೂಪಾಯಿನ ಕೈಯಲ್ಲಿ ಅವರ ಕೈಯಿಂದ, ಸರ್ಕಾರದ ಚೆಕ್ಗಳು ಬೇರೆ ಬರ್ತದೆ, ಅದು ಅಲ್ಲ, MLA ಕೊಟ್ಟಿದ್ದಲ್ಲ. MLA ಅವರು ಶಾಸಕರು ತನ್ನ ಕೈಯಿಂದ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಹಿಡ್ಕೊಂಡು ಹೋದ್ರು. ಅತೀವ ದುಃಖತಪ್ತರಾಗಿ ಇವತ್ತು ಮಾತಾಡಿದಂಥ ಘಟನೆಗಳನ್ನು ನೋಡಿದ್ರಿ. ಅಲ್ಲಿಗೆ ಅವರ ಪ್ರವೇಶವನ್ನು ನಿರಾಕರಿಸಲಾಯಿತು. ಅವರ ಚೆಕ್ಕನ್ನು ನಾನು ಹಣದ ಬಗ್ಗೆ ಮಾತಾಡ್ತಾ ಇಲ್ಲ. ಬಹುಶಃ ಸತ್ತ ಆತ್ಮಕ್ಕೆ 5 ಕೋಟಿ ಕೊಟ್ಟರು, 5 ಲಕ್ಷ ಅಲ್ಲ 5 ಕೋಟಿ ಕೊಟ್ಟರು, ಅದನ್ನು ವಾಪಸ್ ನಾವು ಆ ಪ್ರಾಣವನ್ನು ಮತ್ತೆ ತರಲಿಕ್ಕೆ ಆಗುದಿಲ್ಲ. ಅದು ಅತ್ಯಂತ ದುಃಖದಾಯಕ. ಆದರೆ ಹೋದಂಥ ತನ್ನ ಮಾನವೀಯ ಗುಣವನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮೆರೆದಂಥ ಕ್ಷೇತ್ರ ಶಾಸಕರಾದಂಥ ಕಾಣ್ತಾ ಇದ್ದೀರಿ ತಾವು ಬಾವರವರು, ಮೊಯ್ದೀನ್ ಬಾವರವರು ಹೋದಾಗ ಅಪಮಾನಕ್ಕೀಡಾದ್ರು. ಅನಾವಶ್ಯಕವಾಗಿ ಅವ್ರ ಮೇಲೆ ಮಾತುಗಳು ಕೇಳಿ ಬಂತು. ಮನೆಯವರಿಂದವೇ ಕೇಳಿ ಬಂದಂತ, ಮನೆಯವರು ಪ್ರೇರಿತರಾಗಿದ್ದಾರೆ. ನಿನ್ನೆ ದಿನ ಆ ಮಾತುಗಳು ಬರಲಿಲ್ಲ. ಎಲ್ಲಿಯೂ ಬಾವರವ್ರ ಬಗ್ಗೆ ಯಾವ ಒಂದು ಕೊಂಕು ಮಾತು ಬಂದಿರಲಿಲ್ಲ. ನೋಡಿ, ಇಲ್ಲೇ ನೀವು ಗಮನಿಸಬೇಕಾಗ್ತದೆ ಕೋಮು ಪ್ರಚೋದನೆ ಹೇಗೆ ಅಂತಕ್ಕಂಥದ್ದು. ನೀವು ಗಮನಿಸಬೇಕಾಗ್ತದೆ. ರಮಾನಾಥ್ ರೈ ಅವರು ಹೋಗದಿದ್ದದ್ದು ತಪ್ಪು, ಬಾವರವರು ಹೋದದ್ದು ತಪ್ಪು. ಎಲ್ಲಿ ಬರ್ತದೆ? ಒಂದು ಘಟನೆಯನ್ನ ಖಂಡಿಸ್ತಕ್ಕಂಥ ಕ್ಷೇತ್ರ ಶಾಸಕ ಆ ಸ್ಥಳಕ್ಕೆ ಹೋಗಿ ಖಂಡಿಸ್ತಾ ಇದ್ದಾರೆ. ನಿನ್ನೆ ಇಡೀ ದಿವಸ ಆ ಬಂದೋಬಸ್ತ್ಗಳಲ್ಲಿ ನಿರತರಾಗಿದ್ಕೊಂಡು, ಅಂದ್ರೆ ಪೊಲೀಸರಿಗೆ ಸಲ ಸೂಚನೆಗಳು ನೀಡುತ್ತೆ, ಕೋಮು ಗಲಭೆ ಆಗದಂತೆ ಪ್ರಯತ್ನ ಮಾಡಿದಂತ ಶಾಸಕ ಇವತ್ತು ಆ ಘಟನೆ ಮನೆಗೆ ಹೋದಾಗ ಅಪಮಾನಕ್ಕೀಡಾಗ್ತಕ್ಕಂಥ ಪರಿಸ್ಥಿತಿ ಬಂತು. ಒಬ್ಬ ಕ್ಷೇತ್ರ ಶಾಸಕ ಈ ಅಪಮಾನಕ್ಕೆ ಯಾಕೆ ಈಡಾದ್ರು ಅಂತ ಕೂಡ ನಾವು ಚರ್ಚೆಯನ್ನ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಗೀತಾಂಜಲಿ ಸುವರ್ಣರವರಲ್ಲಿ ಈ ಎಲ್ಲ ವಿದ್ಯುನ್ಮಾನಗಳನ್ನ ನೋಡಿ ತಾವೇನು ಹೇಳ್ತೀರಿ? ಅವ್ರು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರು ಎಲ್ಲ ಒಂದ್ ಕಡೆ ಹೆಣದ ಮುಂದೆ ರಾಜಕೀಯವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರು. ಸಿಬಿಐ ತನಿಖೆಗೆ ಪರೇಶ್ಮೇಸ್ತನ ತನಿಖೆಯನ್ನು ವಹಿಸಿದ ಮೇಲೆ ಅದು ಚಪ್ಪೆ ಆಗಿಬಿಡ್ತು. ಇದೀಗ ಈ ಪ್ರಕರಣದಲ್ಲಿ ಕೂಡ ಅದೇ ರೀತಿ ತಲೆ ಆಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಯಲ್ಲೇ ಕಿಶನ್ ಹೆಗ್ಡೆ ಅವರ ಮಾತಿನ ಒಳಭಾವ ಅದೇ ರೀತಿ ಇತ್ತು ಅಂತ ಎಣಿಸ್ಕೊಳ್ತೇನೆ. ಮನೆಯವರಿಗೂ ಕೂಡ ಪ್ರಚೋದನೆಯನ್ನು ನೀಡುವಂತ ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿಯೂ ಇಲ್ಲ. ಇವತ್ತು ಏನು ದೀಪಕ್ ರಾವ್ ದುಷ್ಕರ್ಮಿಗಳಿಂದ ಬಲಿಯಾಗಿದ್ದಾನೋ, ನಾನು ಹೇಳೋದಿಷ್ಟೇ, ಆ ಬಡಪಾಯಿ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆಯೇ ಆ ತಾಯಿ, ಆ ಒಂದು ದುಡಿಯುವ ಮಗು ಇವತ್ತು ಸತ್ತಿದೆ. ಆ ತಾಯಿಯ ಕಣ್ಣೀರನ್ನು ನಮಗೆ ಒರೆಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದು ಮಗು ಬಾಯಿ ಬರದ ಮೂಕ. ಇವತ್ತು ನಾನು ಆ ಮನೆಗೆ ಹೋಗಿ ಬಂದೆ. ನಾನು ಇವತ್ತು ನಿಮ್ಮ ಚಾನಲಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲೇ ಇಲ್ಲ. ಆದ್ರೂ ನಾನು ಬಂದಿದ್ದೇನೆ. ಯಾಕಂದರೆ ಆ ಮನೆಯ ಪರಿಸ್ಥಿತಿ ನೋಡುವಾಗ ತಾಯಿ ಬಟ್ಲಲ್ಲಿ ಅನ್ನ ಹಾಕಿಬಿಟ್ಟು ಮಗ ಬರ್ತಾನೆ ಅಂತ ಕಾಯಿ ಯಾವಾಗಲೂ ಅವನ ಜೊತೆನೇ ಊಟ ಮಾಡೋದು. ಮಧ್ಯಾಹ್ನ ತಂದೆನೂ ಇಲ್ಲ. ಆ ಮಗು ಆ ಹೊಟ್ಟೆ ಹಸಿವಿನಿಂದ ಬರುವಾಗ ಬರ್ಬರವಾದಂತಹ ಕೊಲೆ ಯಾವ ಹೆಣ್ಮಗುಗೆ, ಒಂದು ತಾಯಿಯಾದವಳು ನನಗೆ ಈಗ ಕಣ್ಣೀರು ಬರ್ತದೆ. ಯಾಕಂದರೆ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಒಂದು ಬಾಯಿಗೆ ನೀರಿಲ್ಲದೆ ಸತ್ತಂತಹ ಅವನು ಏನು ತಪ್ಪು ಮಾಡಿದ್ದಾನೆ? ಧ್ವನಿಯನ್ನ ಕೇಳಿಸಿಕೊಳ್ಳುವ ನಡುವೆ ಬಿಜೆಪಿಯವರು ಸಿಎಂ ಸಿದ್ದರಾಮಯ್ಯರವರ ರಾಜೀನಾಮೆಗೆ ಯಾಕೆ ಒತ್ತಾಯವನ್ನು ಮಾಡಿದ್ರು ಅನ್ನುವಂಥ ಪ್ರಶ್ನೆ. ನಿಮ್ಗೆ ಗೊತ್ತು, 4.5 ವರ್ಷದಲ್ಲಿ ಆದಂತಹ ಕೊಲೆಗಳು ಎಷ್ಟು ನಡೆದಿದೆ. ಯಾವುದಕ್ಕಾದರೂ ಒಂದು ಉತ್ತರ ಸಿಗಬೇಕಲ್ವಾ? ಯಾಕೆ ಹಿಂದೂ ಹುಡುಗರೇ ಯಾಕೆ ಬಲಿಯಾಗಬೇಕು? ಇವಾಗ ಪರೇಶ್ ಮೇಸ್ತನ ವಿಷಯದಲ್ಲಿ ಹೇಳಿದರು, CID ಕೊಟ್ಟ ಮೇಲೆ ಏನು CBIಗೆ ಕೊಟ್ಟ ಮೇಲೆ ನಿಂತಿದೆ ಅಂತ. ನಾವು ಕೇಳಿದೆ ಅಷ್ಟೇ ಅಲ್ವಾ, CBIಗೆ ನೀವು ಕೊಡಿ ಅಂತ. ಅದರ ಮೇಲೆ ಯಾಕೆ ನಾವು ಗಲಾಟೆ ಮಾಡಬೇಕು? ಯಾಕೆ ಮಾಡಬೇಕು ನಾವು ಗಲಾಟೆ? CBI ಕೊಟ್ರು, ಅದರ ಮೇಲೂ ಏನು ನಾವು ಗಲಾಟೆ ಮಾಡಿದ್ರು ಇವ್ರು ಹೇಳ್ತಾರೆ ಕೋಮುವಾದ ಮಾಡ್ತಾರೆ, ಬೆಂಕಿ ಕೊಡ್ತಾರೆ. ರಾಜ್ಯದಲ್ಲಿ ಏನು ಒಂದ್ ನಿಮಿಷ ನಾನು ಮಾತಾಡ್ತಾರೆ. ಆಮೇಲೆ ಬೆಂಕಿ ಉರಿಸುವುದು ಬಿಜೆಪಿ ಅವರೇ ಅಂತ ಇವ್ರು ಹೇಳ್ತಾರೆ. ನಾವೆಲ್ಲ ನಮ್ಗೆ ಅದಕ್ಕೆ ವ್ಯವಸ್ಥೆ ಆದ್ಮೇಲೆ ನಾವೇ ಗಲಾಟೆ ಮಾಡ್ಬೇಕು? ಪರೇಶ್ ಮೇಸ್ತ ಅವನೊಂದು 18 ವರ್ಷದ ಬಾಲಕ ಅಂತ ಹೇಳ್ಬೋದು. ಆ ಮಗು ತಂದೆ ಜೊತೆ ಹೋಗಿ ಮೀನು ಹಿಡಿದು ದಿನ ತೆಗೆಯುವಂತ ಹುಡುಗನನ್ನು ತೆಗೆದ್ರು. ಆ ಮನೆಯವರಿಗೆ ಯಾರಿದ್ದಾರೆ ಇನ್ನೂ ಗತಿ? ಶರತ್ ಮಡಿವಾಳ ಅಪ್ಪನ ಜೊತೆ ಕೆಲಸ ಮಾಡ್ಕೊಂಡಿದ್ದ ಹುಡುಗ. ಪ್ರಶಾಂತ್ ಪೂಜಾರಿ. ನಾವು ಹೇಳೋದಿಷ್ಟೇ, ಗೌರ್ಮೆಂಟ್ ಎಲ್ಲಿ ವಿಫಲರಾಯಿತು ಅಂತ ತಾವು ಹೇಳ್ತಾ ಇದ್ದೀರಿ. ನಾವು ಹೇಳೋದಿಷ್ಟೇ, ಯಾಕಾಗಿ ನೀವು ಒಂದು ಕೋಮಿನವರನ್ನು ಓಲೈಕೆ ಮಾಡ್ತೀರಿ? ಅವರನ್ನು ಯಾಕೆ ಅಷ್ಟು ಸಡಿಲವಾಗಿ ನೀವು ಬಿಟ್ಟಿದ್ದೀರಿ? ನಡೆಯುವಂತಹ ಎಲ್ಲ ಬರ್ಬರವಾದ ಹತ್ಯೆಯನ್ನು ನೀವು ನೋಡ್ತೀರಿ. ಚಾಕುವಿಂದ ತಲವಾರಿಂದ ಕಡಿದು ಕೊಲೆ ಮಾಡುವಂತಹ ಒಂದು ಬರ್ಬರವಾದ ಕೃತ್ಯ ಎಲ್ಲ ಒಂದೇ ತರ ನಡೀತಾ ಇದೆ ಕೊಲೆ. ಇದಕ್ಕೆ ನಾವು ಏನ್ ಹೇಳ್ಬೇಕು? ಇದನ್ನು ನೋಡ್ಕೊಂಡು ನಾವು ಮೂಕರಾಗಿ ಕೂತ್ಕೊಳ್ಬೇಕಾ?
ಚೆಸ್ ಇದನ್ನ ನೋಡ್ಕೊಂಡು ನಾವು ಮೂಕರಾಗಿ ಕೂತ್ಕೊಳ್ಬೇಕಾ ಕಿಶನ್ ಹೆಗ್ಡೆ ಅವರೇ? ಬಹುಶಃ ಮೊಯ್ದೀನ್ ಬಾವರ್ ಅವರು ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹಣ ಬೇಡ ಅಂತ ಹೇಳಿ ಚೀಮಾರಿಯನ್ನ ಹಾಕಿ ಕಳಿಸಿದ್ರು ಅವರಿಗೆ. ಒಂದ್ ನಿಮಿಷ. ಈ ಹಿಂದೆ ಯುಟಿ ಖಾದರ್ ಅವರು ಇಂಥದ್ದೇ ಕೆಲವು ಪ್ರಕರಣಗಳಲ್ಲಿ ಕೂಡ ಅವರಿಗೂ ಕೂಡ ಚೀಮಾರಿ ಹಾಕಿದಂತಹ ಪ್ರಕರಣ. ನಾನು ತಮ್ಮೊಟ್ಟಿಗೆ ಚರ್ಚೆನ ಮಾಡ್ತೇನೆ. ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ನಾವು ಮುಲ್ಕಿಯಿಂದ ಮಾತಾಡೋದು, ಮನೋಜ್ ಸುಬ್ರಹ್ಮಣ್ಯ ಅಂತ. ಮುಲ್ಕಿಯಿಂದ ಹೇಳಿ. ಸರ್, ಈಗಿನ ಒಂದು ಪರಿಸ್ಥಿತಿ ಅದಕ್ಕೆ ಅಂತ ನೀವು ಈಗ ನಾವು ನೋಡ್ತಾ ಇದ್ದೇವೆ, ರವಿ ನೋಡ್ತಾ ಇದ್ದೇವೆ. ಅದು ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದೊಂದು ಪಕ್ಕ ರಾಜಕೀಯ, ಇದು ದಿನವನ್ನು ಘಟನೆ ಆಗ್ತಾ ಉಂಟು. ಹಲೋ, ಇದಕ್ಕಾಗಿ ನಾವೆಲ್ಲರೂ ಸದ್ಯಕ್ಕೆ ನಮ್ಮ ಕೇಂದ್ರ ರಾಜ್ಯದಲ್ಲಿ ಸದ್ಯಕ್ಕೆ ಒಂದು ಮಿಲಿಟರಿ ಆಡಳಿತ ಜಾರಿಗೊಳಿಸಬೇಕು ಸರ್. ಯಾಕಂದ್ರೆ ಇದು ಸದ್ಯಕ್ಕೆ ಮುಗಿಯುವಂತ ಪರಿಸ್ಥಿತಿ ಅಲ್ಲ ಇದು. ಸದ್ಯಕ್ಕೆ ಮುಗಿಯುವಂತ ಪರಿಸ್ಥಿತಿಯಲ್ಲಿ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಮಾತಾಡಿದ ಮಾತಿಗೆ ಉತ್ತರ ಹೇಳಿ ಕೊಡ್ತೇನೆ. ಬಹುಶಃ ಸರ್ಕಾರದ ವಿಫಲತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು. ಬಹುಶಃ ಕೊಲೆ ಆದದ್ದು ದುರದೃಷ್ಟಕರ. ಆದರೆ ಕೊಲೆಯಾಗಿ 3 ಗಂಟೆ ಒಳಗಡೆ ಅದನ್ನು ಹಿಡಿದದ್ದು ಪೊಲೀಸರ ವೈಫಲ್ಯವೇ ಅಥವಾ ಸರ್ಕಾರದ ವೈಫಲ್ಯವೇ? ಕೊಲೆಯನ್ನು ತಡೆಗಟ್ಟಲಿಕ್ಕಾಗದೇ ಇದ್ದದ್ದು ಅದು ಇನ್ನೊಂದು ಪಾರ್ಟ್, ಅದು ಬೇರೆ. ಕೊಲೆಯ ಆಗಿ 3 ಗಂಟೆಗಳ ಒಳಗೆ ಒಬ್ಬ ಎಲ್ಲ ಅಪರಾಧಿಗಳಂತಲೇ ಹೇಳ್ಬೋದು. ಯಾಕಂದ್ರೆ ಆರೋಪಿಗಳಂತ ಹೇಳೋಕೆ ನಾನು ಬಯಸುವುದಿಲ್ಲ, ಅಪರಾಧಿಗಳೇ. ಯಾಕಂದ್ರೆ ಬಹಿರಂಗ ಸತ್ಯ, ಅದಕ್ಕೆ ಇದಿದೆ, ಆಪಾದನೆಗಳಿದೆ, ಅದನ್ನ ಹೇಳ್ತೇವೆ. ಮತ್ತೆ ಒಂದು ಕೋಮಿನವರು ಅಂತೇಳಿ ದಯವಿಟ್ಟು ಯಾರಿಗೂ ಹೇಳಬೇಡಿ. ಇವತ್ತು ನಾನು ಮುಗಿಸ್ಕೊಳ್ತೇನೆ. ಯಾರು ಒಂದು ಕೋಮಿನವರು ಯಾರೋ ಒಬ್ರು ಕಡಿದ್ರು ಅಲ್ಲ, ಅದ್ರ ಬಗ್ಗೆ ಹೇಳಬೇಡಿ. ಯಾಕೆ ಕೇಳಿದ್ರೆ ಕೊಟ್ಟಾರ ಚೌಕಿಯಲ್ಲಿ ನಡೆತಕ್ಕಂಥ ನೌಷಾದ್ 5 ಘಟನೆಯನ್ನು ತಾವು ನೋಡ್ತಾ ಇದ್ರಿ ಫುಟೇಜ್ಗಳನ್ನ. ಯಾರು ಕಡಿತಾರೆ, ಅದ್ರ ಬಗ್ಗೆ ಅದೇ ಯಾರದ್ದು ಸಹ್ಯ ಅಲ್ಲ. ಎಲ್ಲ ಕೊಲೆ ಯತ್ನಗಳು ಅಸಹ್ಯ. ಇದು ನಾಗರಿಕ ಸಮಾಜ ತಲೆತಗ್ಗಿಸಬೇಕಾದಂಥ ರೀತಿ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಏನಾದ್ರೂ ಇವತ್ತು ಇದ್ರ ಬಗ್ಗೆ ಶಾಮೀಲಾಗಿರ್ತಿದ್ರೆ ಅಥವಾ ಕೊಲೆಗಡುಕರಿಗೆ ಸಹಾಯ ಮಾಡಿರ್ತಿದ್ರೆ, ಯಾರೇ ಇರಲಿ, ಕೊಲೆ ಯತ್ನದ ಕೊಲೆಗಡುಕರು ಇರಲಿ, ಕೊಲೆ ಮಾಡಿದ ಕೊಲೆಗಡುಕರು ಇರಲಿ, ಅವ್ರು ಯಾರಿಗಾದ್ರೂ ಸರ್ಕಾರ ಸಹಾಯ ಮಾಡೋದಿದ್ರೆ 2.5-3 ಗಂಟೆ ಒಳಗೆ ಪೊಲೀಸರು ಆ ಮಟ್ಟದ ಕ್ರಮ. ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆಗಳು, ಆ ಕೊಲೆಗಡಿಕರು ಕಾಂಗ್ರೆಸ್ನ ನಿಕಟಪೂರ್ವ ವ್ಯಕ್ತಿಗಳಾಗಿದ್ರು ಅಥವಾ ಅದರ ಆ ಒಂದು ಟಾರ್ಗೆಟ್ ಗ್ರೂಪಿನ ಮುಖ್ಯಸ್ಥರಾಗಿದ್ದಂತಹ, ಈ ಹಿಂದೆ ಮುಖ್ಯಸ್ಥರಾಗಿದ್ದಂತಹ ಇರ್ಷಾದ್ ಯುಟಿ ಖಾದರ್ ಅವರ ಒಟ್ಟಿಗೆ ಅಥವಾ ಮೊಯ್ದೀನ್ ಬಾವರ್ ಒಟ್ಟಿಗೆ ಅವನ ಸೆಲ್ಫಿಗಳು ಅಥವಾ ಆತನ ಫೋಟೋಗಳು ಈಗಾಗಲೇ ವೈರಲ್ ಆಗ್ಬಿಟ್ಟಿವೆ. ಈ ಹಿಂದೆ ಕಾಂಗ್ರೆಸ್ನ ಒಂದು ಸ್ಥಾನಕ್ಕೆ ಅವರು ಸ್ಪರ್ಧಿಸಿ ಸೋತಿದ್ರು ಅನ್ನುವಂತಹ ಮಾಹಿತಿ. ಅದರೊಂದಿಗೆ ಕೊಲೆ ಒಬ್ಬ ಪ್ರಮುಖ ಆರೋಪಿಯ ಭಾವ ಬಿಜೆಪಿಯ ನಾಯಕ ಅಂತಕ್ಕಂಥದನ್ನ ಯಾಕೆ ಮರಿತೀರಿ? ಯಾಕೆ ಅದ್ರ ಬಗ್ಗೆ ಯಾರು ಮೊಯ್ದೀನ್ ಬಾವ ಈ ಹೇಳಿಕೆಯನ್ನು ನೀಡಿರುವಂತದ್ದು? ಮೊಯ್ದೀನ್ ಬಾವರ್ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ನಾನೇನೋ ಯಾರನ್ನೋ ಯಾವುದೋ ಒಂದು ಗೆ ಅಥವಾ ಯಾರೋ ಅನ್ನೋನ್ ಪರ್ಸನ್ ಉದ್ಧರಿಸಿ ಹೇಳ್ತಾ ಇಲ್ಲ. ಮೊಯ್ದೀನ್ ಬಾವರ್ ಅವರು ಕ್ಷೇತ್ರ ಶಾಸಕರು ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಈತನ ಭಾವ, ಅಕ್ಕನ ಗಂಡ, ಆತ ಪಾಪು ಬಿಜೆಪಿಯ ಸಕ್ರಿಯ ನಾಯಕ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೇನು ಉತ್ತರ ಬರ್ತದೆ? ಇದನ್ನ ಯಾರು ಇದನ್ನ ರಾಜಕೀಯವಾಗಿ ಬಣ್ಣ ಬಳಿಬೇಡಿ. ಸತ್ತವರ ಆತ್ಮ ಎಲ್ಲೋ ಒಂದು ಕಡೆಯಲ್ಲಿ ಮುಳುಗ್ತದೆ. ದಯವಿಟ್ಟು ರಾಜಕೀಯ ಬಣ್ಣ ಬಳಿಬೇಡಿ. ಇಂಥದನ್ನ ಇವೆರಡು ಪ್ರಶ್ನೆಗಳಿವೆ. ಹಾಗಾದ್ರೆ ಕಾಂಗ್ರೆಸ್ನವರು, ಬಿಜೆಪಿ ಅವರು, ಅದು ಯಾಕೆ ಇವೆರಡೂ ಪಕ್ಷಗಳು ಇದೀಗ ಕಿತ್ತಾಟವನ್ನ ಮಾಡ್ತಾ ಇದೆ ಈ ಕೇಸಿನ ವಿಚಾರದಲ್ಲಿ ಅಂತ ಹೇಳಿ ಗೀತಾಂಜಲಿ ಸುವರ್ಣರವರು ನಿಮ್ಮೊಟ್ಟಿಗೆ ಬರ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀನಿ? ಹಲೋ ಕುಂದರ್, ನಮಸ್ಕಾರ. ನಿಮ್ಮ ನೋಡ್ತಾ ಇದ್ದೇನೆ ಟಿವಿಯಲ್ಲಿ. ನಮಸ್ತೆ, ಹೇಳಿ. ಗೀತಾಂಜಲಿ ಸುವರ್ಣ ಮೇಡಮ್ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಯಾವಾಗ ನೋಡಿದ್ರೆ ಹೀಗೆ ರಾಜಕೀಯ ನಾನು 4 ವರ್ಷದಿಂದ ಹೆಚ್ಚು ಕಮ್ಮಿ ಕಾರ್ಕಳದಲ್ಲಿದ್ದೇನೆ. 10 ವರ್ಷದಿಂದ ಇದೇ ನಡೀತದೆ. ಪರಿಹಾರವೇ ಇಲ್ವಾ? ಜನರನ್ನ ಕೊಲ್ಲುವುದೇ ಒಂದು ನಮ್ಮ ಕರ್ತವ್ಯವಾ? ಅಲ್ಲ, ಮನಸ್ಸು ನೊಂದೋದಿಲ್ವಾ ಸರ್? ಮನುಷ್ಯನಿಗೆ ಬೇಜಾರಾಗುದಿಲ್ಲ, ವೈರಾಗ್ಯ ಬರುತ್ತಿಲ್ಲ ನಮ್ಗೆ. ಯಾವ ಜಾತಿಗೂ ವೈರಾಗ್ಯವೂ ಇಲ್ವಾ? ಮತ್ತೆ ಸರ್ ಹೀಗೆ ಮಾಡ್ತಾರೆ. ಇವರನ್ನು ಅವ್ರದ್ದು ಅವರನ್ನು ಇವರದ್ದು, ಕೋಮು ಜಾತಿವಾದ. ಇದು ಎಷ್ಟು ಇದಕ್ಕೆ ಎಷ್ಟು ಜನರೇಷನ್ ವರೆಗೆ ಹೀಗೆ ಇದು? ಯಾಕೆ ಸೌತ್ ಆಫ್ರಿಕಾ ಇಲ್ಲಿ ಬಂದಿದೆ, ಈಗ ಹಿಂದಕ್ಕೆ ಬಂದಿದೆ ಸೌತ್ ಆಫ್ರಿಕಾ. ಜಾಂಬಿಯಾದಲ್ಲಿ, ಘಾನಾದಲ್ಲಿ ಆಗ್ತಿತ್ತು. ಈಗ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಆಗ್ತಾ ಉಂಟು? ಏನೇನು ಅಭ್ಯಾಸ? ಒಂದು ಅನ್ನ ತಿನ್ನುವವರು ಅಲ್ವಾ, ನೀರು ಕುಡಿಯುವವರು ಅಲ್ವಾ? ಸರಿ, ಈಗ ಸಾಧಾರಣ ಜನರನ್ನು ಮನಸ್ಸು ನೋಯಿಸ್ತಾರೆ. ಇವರ ಮೇಲೆ ಅವರು ದೂರ ಹಾಕೋದು, ಅವರ ಮೇಲೆ ಇವರು. ಇದೇ ಕೆಲಸ. ನಿಮ್ಮ ಯುರೋಪ ನೋಡಿದ್ರೆ ರಾಜಕೀಯ ಮಾತ್ರ, ಇದೇ ಶಬ್ದ ಮಾತ್ರ
ಚೀಫ್ ಮಿನಿಸ್ಟರ್ ಇದ್ದು ಕೆಳಗೆ ಕೆಳಗೆ ಗುಡಿಸುವವರವರೆಗೆ ಯುದ್ಧ ರಾಜಕೀಯ. ಎಸ್, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ಕರೆಯನ್ನು ಅಬ್ಸರ್ವ್ ಮಾಡಿದ್ರೆ ಈ ಭಾಗದ ಓರ್ವ ಸಾಮಾನ್ಯ ಬಿಜೆಪಿಗೂ ಸೀಮಿತವಾಗದೆ ಕಾಂಗ್ರೆಸ್ಸಿಗೂ ಸೀಮಿತವಾಗಿ ಸಾಮಾನ್ಯ ಪ್ರಜೆಯಾಗಿ ಇದನ್ನು ನೋಡ್ತಾ ಇದ್ರೆ ಇಂತಹ ಭಾವನೆಗಳು ಬರುವಂತದ್ದು ಖಂಡಿತವಾಗಿಯೂ. ಏನ್ ಈ ಒಂದು ಕೋಮು ಗಲಭೆಗಳು, ನಿರಂತರವಾಗಿ ಯುದ್ಧಗಳು, ಏನ್ ತಲವಾರಿನ ಜಳಕ ಬರಬೇಕಾದಂತ ಇದು ಏನು ವ್ಯವಸ್ಥೆ ಇದೆ ಅಲ್ಲ, ಆ ತಾಯಿ ಹೇಳಿದಂತ ಮಾತು ಬಹಳ ಸತ್ಯ ಅಲ್ಲ. ಬಟ್ ಈಗ ಇರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇದನ್ನ ಹುಟ್ಟು ಹಾಕ್ತಾ ಇರುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್. ಯಾಕೆ ಹೇಳ್ತೀರಿ ಈ ಆಪಾದನೆಗಳು? ಸೊ ಪ್ರತಿ ಬಾರಿ ಕಾಂಗ್ರೆಸ್ನವರು ಅಥವಾ ಎಲ್ಲಾ ಕಡೆಗಳಲ್ಲಿ ರ್ಯಾಲಿಯನ್ನ ಮಾಡ್ತಾರೆ, ಕರಾವಳಿಗೆ ಬರುವಾಗ ಮಾತ್ರ ಕಾಣಿಸ್ತದೆ. ನಮ್ದು ರಕ್ತ ಸಿಕ್ತ ಕೈಗಳಲ್ಲ. ಇಷ್ಟನ್ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿಲ್ಲ. ಗೀತಾಂಜಲಿ ಸುವರ್ಣರವರಲ್ಲಿ ಹೇಳಿ. ಸೊ ಹಾಗಾದ್ರೆ ನೀವು ಹುಟ್ಟು ಹಾಕ್ತಾ ಇದ್ದೀರಾ? ಅವ್ರು ಹೇಳ್ತಾರೆ ಪೊಲೀಸರನ್ನ 3 ಗಂಟೆವರೆಗೆ ತನಿಖೆಯನ್ನ ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಒಂದು ನಿಮಿಷ ಮುಂದರ್ಸಿ, ನಾನು ಹೇಳ್ತೇನೆ. ನಾವು ಅಲ್ಲ, ಪೊಲೀಸರು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಯಾವುದೇ ರಾಜಕೀಯ ಪಕ್ಷ ಪೊಲೀಸರ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡತಕ್ಕಂತ ಅಗತ್ಯ ಮತ್ತು ಅನಿವಾರ್ಯತೆಗಳಿಲ್ಲ. ನೆನ್ಪಿಟ್ಕೊಳ್ಳಿ, ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಿ ಅವರು ಸಾಹಸಯುತವಾಗಿ, ನಾನು ಹ್ಯಾಟ್ಸ್ ಆಫ್ ದಟ್. ಪೊಲೀಸರು ನಿಷ್ಪಕ್ಷವಾದ ನಿಮ್ಮಲ್ಲಿ ಬರ್ತೇನೆ. ಗೀತಾಂಜಲಿ ಸುವರ್ಣರವರಲ್ಲಿ ಈ ವಿಷಯವನ್ನ ಪೊಲೀಸರ ನಡುವೆ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿಯ ವಾದ ನಿರಂತರವಾಗಿ ಇದೆ, ಪೊಲೀಸರ ನಡುವೆ ಕಾಂಗ್ರೆಸ್ ಲಾಸ್ಟ್ ಟೈಮ್ ಶರತ್ ಮಡಿವಾಳನ ಫುಟೇಜ್ ನೋಡ್ಲಿಲ್ವಾ ನೀವು? ಹೇಗೆ ಇವರು IB ಅಲ್ಲಿ ಒಂದು SP ಅವರನ್ನ, ಕಮಿಷನರ್ ಯಾರೋ ಅವರನ್ನು ತಂದು ಕೂತ್ಕೊಳಿಸಿ ಅಲ್ಲಿನ ಉಸ್ತುವಾರಿ ಸಚಿವರು ಯಾರನ್ನು ಅದು ಶರತ್ ಇದು ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿಲ್ವಾ? ಇವರು ಪೊಲೀಸ್ನವರ ದಾರಿ ತಪ್ಪಿಸೋದಿಲ್ವಾ? ಆದ್ರೆ ಈ ಕೇಸಲ್ಲಿ ಪೊಲೀಸ್ನವರು ಅವರ ಕೆಲಸ ಮಾಡಿದ್ದಾರೆ. ನಾವು ಹ್ಯಾಟ್ಸ್ ಆಫ್ ಹೇಳ್ತೇವೆ ಅವರಿಗೆ. ಯಾಕಂದ್ರೆ ಒಂದು ವೇಳೆ ಆ ದಿನ ಯಾರಾದ್ರೂ ಸಿಗದಿದ್ರೆ ಇವರು ಪುನಃ ಬಿಜೆಪಿ ಅವರ ತಲೆಗೆ ಹಾಕ್ತಾರೆ. ಯಾಕಂದ್ರೆ ನಾಳ್ದು CM ಅವರು ಬರ್ಲಿಕ್ಕಿದ್ದಾರೆ, ಅದಕ್ಕಿಂತ ಮುಂಚೆ ಒಂದು ಗಲಾಟೆ ಮಾಡಿದ್ರು, ಒಂದು ಹತ್ಯೆ ಮಾಡಿದ್ರು ಅಂತ ಹೇಳುವವರು ಇವರು. ಯಾಕಂದ್ರೆ ಅದು ವಾಟ್ಸ್ಆಪ್ ಅಲ್ಲಿ ಬಂದಿದೆ. ಯಾರು ಹಾಗಾದ್ರೆ ಬಿಜೆಪಿಯ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ. ಅದ್ರ ಜೊತೆಯಲ್ಲೇ ಬಶೀರ್ ಅವರ ಮೇಲೆ ಆಗಿರುವಂತಹ ಹಲ್ಲೆ, ಈ ವಿಚಾರವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಇದರ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ. ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕಿದೆ. ಈ ಭಾಗದಲ್ಲಿ ಕೋಮು ರಾಜಕೀಯವಾಗ್ತಾ ಇದೆಯಾ, ಅಥವಾ ಕರಾವಳಿಯನ್ನ ಕೋಮುವಾದದ ಬ್ರ್ಯಾಂಡ್ ಆಗಿ ಪರಿಗಣಿಸಲಾಗಿದೆಯಾ, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕರಾವಳಿಯನ್ನ ಕೋಮುವಾದದ ವಿಚಾರದಲ್ಲಿ ಮಾತ್ರ ಚರ್ಚೆಗೆ ಒಳಪಡ್ತಾ ಇರುವಂತದ್ದು ವಿಪರ್ಯಾಸದ ಸಂಗತಿ. ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಸೊ ಚರ್ಚೆಯನ್ನು ಮುಂದುವರಿಸುವ ಮೊದಲಿಗೆ ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ಕಾರ. ನಮಸ್ತೆ, ಹೇಳಿ. ನಾನು ನವೀನ್ ಅಂತ ಹೇಳಿ ಮುಲ್ಕಿ JDS ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದೀನಿ. ಮುಲ್ಕಿಯ JDS ನ ಜನರಲ್ ಸೆಕ್ರೆಟರಿ ನವೀನ್ ರಾವ್ ಅವರು, ಹೇಳಿ. ಹೌದು. ಈಗ ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಿದ್ದೀವಿ, ಈ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಕೋಮು ರಾಜಕೀಯ ಇರ್ಬೋದು, ಕೋಮು ಭಾವನೆಗಳನ್ನ ಬಿತ್ತುವಂತಹ ಕೆಲಸ ಎಲ್ಲ ಇವತ್ತು ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಒಂದನೇದಾಗಿ, ಎರಡನೇದಾಗಿ ಅಧಿಕಾರದಲ್ಲಿ ಹಲವು ಸಮಯ ಅಧಿಕಾರ ಮಾಡಿರ್ತಕ್ಕಂಥ ಬಿಜೆಪಿಗಳು ಏನಾಗ್ತಿದೆ ಅಂದ್ರೆ, ಈ
ಜನರಿಗೆ ಇದೇ ರೀತಿ ಕೋಮು ರಾಜಕೀಯ ಇರ್ಬೋದು ಅಥವಾ ಕೋಮು ಭಾವನೆ ಇರ್ಬೋದು ಜೀವಂತ ಇರ್ತಕ್ಕಂಥ ಒಂದು ಕೆಲಸವನ್ನು ಎರಡು ಪಕ್ಷಗಳು ಎತ್ತು ಮಾಡ್ತಾ ಇದೆ. ಇದಕ್ಕೆ ಪರಿಹಾರ ಇದೆ, ಅವರಲ್ಲಿ ಇದೆ. ನೋಡಿ, ನಾವು ಕೊಡಲಿ ಹೆಗಲ ಮೇಲೆ ಇಟ್ಕೊಂಡು ಕೊಡಲಿ ಹುಡುಕುವಂತ ಪ್ರಶ್ನೆ ಇಲ್ಲಿ. ಇದು ಹಾಸ್ಯಾಸ್ಪದ. ಇದು ಕೇಂದ್ರದಲ್ಲಿ ಅಧಿಕಾರ ಮಾಡಿದವರು, ಸುದೀರ್ಘವಾಗಿ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು, ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಇವತ್ತು ಪ್ರಬಲವಾದ ಒಂದು ಕಾನೂನನ್ನು ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿ ಅದಕ್ಕೆ ಸಂಪೂರ್ಣವಾದ ಇವತ್ತು ಅತ್ಯಾಚಾರ ಮಾಡಿದವರಿರ್ಬೋದು, ಕೋಮು ಭಾವನೆಯನ್ನು ಸೃಷ್ಟಿ ಮಾಡಿದವರಿರ್ಬೋದು, ಸಂಪೂರ್ಣವಾಗಿ 5 ವರ್ಷಗಳ ತನಕ ಅವನು ಯಾವುದೇ ಅವನಿಗೆ ಜಾಮೀನು ಸಿಗಬಾರ್ದು, ಅವನಿಗೆ ಯಾವುದೇ ಬೇಲ್ ಆಗಬಾರ್ದು ಅಂತ ಹೇಳಿ ಕಾನೂನನ್ನ ಪ್ರಬಲವಾದ ಕಾನೂನನ್ನ ತಂದ್ರೆ ಇಂಥ ಘಟನೆಗಳು ಬಹುಶಃ ಇನ್ನು ಮುಂದಕ್ಕೆ ಆಗಲ್ಲ. ಬಹುಶಃ ಇದು ಎರಡೂ ಪಾರ್ಟಿ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ನವರಿಗೆ ಇದು ಜೀವಂತವಾಗಿ ಇರಬೇಕು. ಸೊ ಎರಡೂ ಪಕ್ಷಗಳ ತಪ್ಪು ಇದರಲ್ಲಿವೆ ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್ ನವೀನ್ ರವರೇ, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಗೀತಾಂಜಲಿ ಸುವರ್ಣರವರಲ್ಲಿ, ತಾವು ಇದೀಗ ಬಿಜೆಪಿಯಿಂದ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿರುವಂಥದ್ದು PFI ಅನ್ನ ಬ್ಯಾನ್ ಮಾಡಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅದನ್ನು ರವಾನಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಿ, ಅಥವಾ ಯಾಕೆ ಬಿಜೆಪಿಗರೇ ಒಕ್ಕೊರಲಿಂದ ಕೇಂದ್ರ ಸರ್ಕಾರದ ಬಳಿ ಹೋಗಿ ಮನವಿಯನ್ನ ಮಾಡ್ಕೊಳ್ಬಾರ್ದು? ರಾಜ್ಯ ಸರ್ಕಾರದಿಂದ ಈ ಮನವಿ PFI ಅನ್ನ ಬ್ಯಾನ್ ಮಾಡಬೇಕು ಅಂತ ಏನು ಕೇಳ್ತಾ ಇದ್ದೀವಿ. ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇವೆ, ಅವರು ಅದನ್ನು ಮಂಡನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡ್ತೇವೆ ಖಂಡಿತವಾಗಿಯೂ. ನಾವು PFI ಬ್ಯಾನ್ ಮಾಡಬೇಕು ಯಾಕಂತ ಹೇಳೋದಂತ ನಿಮ್ಗೆಲ್ರಿಗೂ ಗೊತ್ತು. ಇವಾಗ ನಾವು ನೋಡ್ತಾ ಇದ್ದೀವಿ, ಇದೊಂದು ಪಾಕಿಸ್ತಾನದ ಏಜೆಂಟ್ ಆಗಿ ಕೆಲಸ ಮಾಡೋದು. ಇಲ್ಲಿ ಇವ್ರು ಹೇಳೋದು ಬೇರೆ ಏನಿಲ್ಲ, ಹೇಳೋದು ಇಷ್ಟ ಇದನ್ನೇ. PFI ಪಾಕಿಸ್ತಾನದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಖಂಡಿತವಾಗಿ PFI ನ ಕೆಲವು ಮುಖಂಡರು ಹಿಂದೂ ಸಂಘಟನೆಗಳು ಕೂಡ ಅದೇ ರೀತಿ ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳು ಕೂಡ ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಒಂದು ಹಿಂದೂ ರಾಷ್ಟ್ರ, ಇದರಲ್ಲಿ ನಾವು ಹಿಂದೂ ಸಂಘಟನೆಯನ್ನು ಓಟ್ ಮಾಡಿದ್ರೆ ಮತ್ತೇನ್ ಮಾಡ್ಬೇಕು ನಾವು? ಇವ್ರ ಕೈಯಲ್ಲಿ ನಾವು ಎಲ್ಲರೂ ಪೆಟ್ ತಿನ್ಬೇಕಾ? ಇವ್ರು ಕೊಲೆ ಮಾಡೋದನ್ನ ನಾವು ನೋಡ್ಕೊಂಡು ಕೂತ್ಕೊಳ್ಬೇಕಾ? ಅದು ಹೇಗೆ ಒಂದು ಕಣ್ಣಲ್ಲಿ ರಕ್ತ ಇಲ್ಲದಾಗಿ ಇವ್ರು ಕೊಚ್ಚಿ ಕೊಲ್ತಾರಲ್ವಾ, ಇವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕಾ? ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಹಾಗಾದ್ರೆ ನಾವು ಹೇಳೋದು ಇಷ್ಟೇ, PFI KFD ಏನಿದೆ ಅದನ್ನು ಬ್ಯಾನ್ ಮಾಡಿ ಅಂತ ಹೇಳೋದು ನಾವು. ಇದನ್ನು ಬ್ಯಾನ್ ಮಾಡಿ, ಅವಾಗ ಎಲ್ಲ ಮುಸ್ಲಿಮಾನರು ದಾರಿಗೆ ಬರ್ತಾರೆ. ಕಿಶನ್ ಹೆಗ್ಡೆ ಅವರಿಗೆ ಕಾಲದಲ್ಲೂ ಮುಸ್ಲಿಮಾನರು ಇದ್ರು, ಎಲ್ಲ ಪ್ರೀತಿ ವಿಶ್ವಾಸದಿಂದ ಬಾಳ್ತಿದ್ರು. ಇವತ್ತ್ಯಾಕೆ ಹೀಗಾಗ್ತಾ ಉಂಟು? ಈ ಯುವ ನಾಗರಿಕ ಏನು ಯುವ ಸಮುದಾಯ ಏನು PFI KFD ಅಂತ ಹೇಳ್ಕೊಂಡು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವರು? ಎಸ್ ಇದೇ ಪ್ರಶ್ನೆ ಕಿಶನ್ ಹೆಗ್ಡೆ ಅವರಲ್ಲಿ ಕೇಳ್ತೇನೆ. ಎಲ್ಲೋ ಒಂದು ಕಡೆ ಇವತ್ತಿನ ಈ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಅರಗಲಾಗದಂತಹ ನುಂಗಲಾಗದಂತಹ ತುಪ್ಪವಾಗಿ ಪರಿಣಮಿಸಿದೆ. PFI ಅನ್ನ ಹತ್ತ ಕಡೆಯಲ್ಲಿ ಬ್ಯಾನ್ ಮಾಡುವ ಹಾಗೂ ಇಲ್ಲ ಬ್ಯಾನ್ ಮಾಡಿದ್ರೆ ಅಥವಾ ಅಲ್ಪಸಂಖ್ಯಾತರ ನಾವು ಹಿಂದಕ್ಕೆ ಕೊಂಡ ಹಾಗೆ ಅಂತ ಹೇಳಿ ನಾನು ತಮ್ಮಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ಕಾಪುವಿನಿಂದ ಪೀರ್ ಮೊಹಮ್ಮದ್ ರವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೀರ್ ಮೊಹಮ್ಮದ್ ರವರೇ, ಹೇಳಿ, ಇವತ್ತಿನ ವಾತಾವರಣವನ್ನು ನೋಡಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ. ನಮಸ್ತೆ, ಹೇಳಿ. ನೋಡಿ, ನಿಮ್ಗೆ ಒಂದು ವಿಷಯ ಗೊತ್ತಿರ್ಬೋದು. ಸಾಧಾರಣ ಒಂದು 2 ವರ್ಷ ಆಗ್ತಾ ಬಂತು, ಬ್ಯಾಂಗ್ಳೂರ್ನಲ್ಲಿ ಒಂದು 2-3 ತಿಂಗಳು ಎಲ್ಲಿ ನೋಡಿದರೂ ಅತ್ಯಾಚಾರ, ಬಲಾತ್ಕಾರ, ಅವನಿಗೆ ಇದು ಮಾಡಿದ, ಅವನು ಎಳೆದುಕೊಂಡು ಹೋದ. ಅಂದ್ರೆ ಆಗ ಇವರು ತೋರಿಸಿಕೊಟ್ಟಿದ್ದಾರೆ ಆ ಸರ್ಕಾರವನ್ನು ಬರ್ಖಾಸ್ತು ಮಾಡಿ ಕೂಡಲೇ ಇದು ಮಾಡಿ ಅಂತೇಳಿ. ಆಮೇಲೆ ತನ್ನಷ್ಟಕ್ಕೆ ಎಲ್ಲೋ ಹೋಯ್ತೇನ, ಅದು ಒಂದು ಈ ನಾಯಿಗಳು 1 ತಿಂಗಳು ಇದು ಮಾಡ್ತಾರಲ್ಲ ಅಂತ ರೀತಿಯಲ್ಲಿ ಬ್ಯಾಂಗ್ಳೂರನ್ನು ಮಾಡಿಬಿಟ್ಟಿದ್ರು. ಒಂದು ವೇಳೆ ಸಹಜ ಸ್ಥಿತಿಯಲ್ಲಿ ಅಂತದ್ದು ನಡೆಯುತ್ತಿದ್ರೆ ಇದೊಂದು 2 ತಿಂಗಳು ಮಾತ್ರ ಸೀಮಿತವಾಗಿ ಆಮೇಲೆ ತನ್ನಷ್ಟಕ್ಕೆ ಶಾಂತ ಯಾಕೆ ಆಗುತ್ತೆ? ಇದು ಸರ್ಕಾರವನ್ನು ದುರ್ಬಲ ಎಂದು ತೋರಿಸುವಂತ ಒಂದು ಸಣ್ಣ ಹುನ್ನಾರ. ಇದೇ ಮಾತು ನಾನು ಇಲ್ಲಿ ಸರ್ವ ಇದರಲ್ಲಿ ಹೇಳಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದ ರಾಜಕೀಯದಲ್ಲಿ ಯಾರು ಏನನ್ನು ಹೇಳಲಿಕ್ಕೆ ತಯಾರಿಲ್ಲ. ಈಗ ಏನ್ ಹೇಳಿದ್ರು ತಪ್ಪಾಗ್ತದೆ. ಮತ್ತೆ ಯಾವಾಗ್ಲೂ ನಾನು ಒಂದು ಮಾತು ಹೇಳ್ತೇನೆ, ಏನಾದ್ರೂ ಅದು PFI ಅದು ಇದು ಅಂತ ಹೇಳುದು ಬಿಡ್ಬೇಕು. ಈ PFI ಯಾರೋ ಒಬ್ಬ PFI ಇದ್ರೆ ಅವನ ತಂದೆಯ ಮಗನ ಏನಾದ್ರೂ ಮಾಡಿದ್ರೆ ಅವರು PFI ಯಲ್ಲಿದ್ರು. ಈಗ ಬಿಜೆಪಿಯಲ್ಲಿ ಇದ್ದವರ ತಮ್ಮನ ಅಣ್ಣನ ಏನಾದ್ರೂ ಮಾಡಿದ್ರೆ ಇಲ್ಲ, ಅವನು ನಮ್ಗೆ ಸಂಬಂಧ ಇಲ್ಲ, ನಾವು ಅವನನ್ನು ದೂರ ಬಿಟ್ಟಿದ್ದೇವೆ. ಎಲ್ಲವೂ ಇದೇ ರೀತಿ ಭಾವಿಸ್ಬೇಕು. ಒಬ್ಬ ಮಾಡಿದ್ದನ್ನು ಸರಿ, ಒಬ್ಬ ಮಾಡಿದ್ದನ್ನು ತಪ್ಪೆ. ಕೊಲೆ ಯಾರು ಮಾಡಿದ್ರು ತಪ್ಪೆ, ಕೊಲೆ ಯಾರು ಮಾಡಿದ್ರು ಕೂಡ ತಪ್ಪೆ, ಎಲ್ಲರನ್ನು ಕೂಡ ಶಿಕ್ಷಿಸಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಪೀರ್ ಮೊಹಮ್ಮದ್ ರವರೇ, ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕಿಶನ್ ಹೆಗ್ಡೆ ಅವರಲ್ಲಿ ಇದಕ್ಕಿಂತ ಮೊದಲಿಗೆ ತಮ್ಮಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ದೆ, ತಮ್ಮ ಉತ್ತರ ಬೇಕಾಗಿದೆ.
ಸೊ ಯಾವ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ ಈ ರೀತಿ ಕಾಂಗ್ರೆಸ್ ಅಲ್ಲ, ಅಥವಾ PFI ನ ಬ್ಯಾನ್ ಮಾಡ್ಲಿಕ್ಕೆ ಆಗದೆ ಎಲ್ಲೋ ಒಂದು ಕಡೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ PFI ಅಂತೇಳಿ ಅಲ್ಲ, PFI KDF ಅಥವಾ ಬಜರಂಗ ದಳ ಇನ್ನೊಂದು ಯಾವುದೇ ಸಂಘಟನೆಗಳು, ಅದು ಮುಸಲ್ಮಾನ್ ಸಂಘಟನೆಗಳಿರಲಿ ಹಿಂದೂ ಸಂಘಟನೆಗಳಿರಲಿ, ಭಯೋತ್ಪಾದಕ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಭಯೋತ್ಪಾದಕ ಚಟುವಟಿಕೆಗಳು ಅಥವಾ ಭಯೋತ್ಪಾದಕತೆ ಅಂದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆ ಮಾತ್ರ ಅಲ್ಲ, ಎಲ್ಲಿ ಕೋಮುವಾದವನ್ನು ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು ಅದು ಯಾವುದೇ ಇರಲಿ, ಅದು ಯಾವ ಕಮ್ಯುನಿಟಿಯವರೇ ಮಾಡಲಿ, ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಬೇಕು, ಯಶಸ್ವಿಯಾಗಿ ಮಾಡ್ತದೆ, ಮಾಡಲೇಬೇಕು. ಮತ್ತು ಬ್ಯಾನ್ ಮಾಡುವ ವಿಷಯದಲ್ಲಿ ಬಹುಶಃ ಅವರು ಹೇಳಿದ್ದನ್ನು ಯಾರೋ ಅವರಷ್ಟಕ್ಕೆ ಅವರು ಮಾತ್ರ ಒಪ್ಕೊಳ್ಬೇಕೆ ಬಿಟ್ಟರೆ ಬೇರೆಯವರು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದರೆ ಬ್ಯಾನ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಳಿಸಿ ಅಂತ ಹೇಳಿದ್ರು, ಕಿವಿ ಮೇಲೆ ಹೂ ಇಟ್ಕೊಳ್ಳಿಲ್ಲ ನಾವು. KFDO ಅಥವಾ PFI ಇದು ಖಾಲಿ ಕರ್ನಾಟಕದಲ್ಲಿ ಮಾತ್ರ ಇರತಕ್ಕಂಥ ಅಲ್ಲ, ಅಥವಾ ಈ ಯಾವುದೇ ದಳ ಗಿಳ ಇನ್ನೊಂದೆಲ್ಲ ರಾಷ್ಟ್ರಾದ್ಯಂತ ಇದೆ. ಕರ್ನಾಟಕ ಹೇಳಿ ಬ್ಯಾನ್ ಮಾಡು, ಕರ್ನಾಟಕಕ್ಕೆ ಸೀಮಿತವಾಗಿ ಭಯೋತ್ಪಾದಕನ ಬ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಯೋತ್ಪಾದಕರು ಅಥವಾ ಯಾವುದೇ ಚಟುವಟಿಕೆ ನಡೆಸ್ತಕ್ಕಂಥ ಕೊಲೆಗಡಕರ ಯಾವುದೇ ಸಂಘಟನೆಯನ್ನ ಬ್ಯಾನ್ ಮಾಡುದಿಲ್ಲ, ಅದು ರಾಷ್ಟ್ರವ್ಯಾಪಿಯಾಗಿ ಬ್ಯಾನ್ ಆಗಬೇಕು. ಆ ರಾಷ್ಟ್ರವ್ಯಾಪಿ ಬ್ಯಾನ್ ಆಗ್ಲಿಕ್ಕೆ ಕರ್ನಾಟಕ ಕಳಿಸ್ತಕ್ಕಂಥದ್ದಲ್ಲ. ನಿಮ್ಮ ಪ್ರಕಾರ ಯಾವ ಸಂಘಟನೆ, ಯಾವುದೇ ಸಂಘಟನೆ ಇರಲಿ, ಮುಸಲ್ಮಾನ್ ಸಂಘಟನೆ ಇರಲಿ ಅಥವಾ ಇನ್ಯಾವುದೇ ಜಾತಿಯ ಸಂಘಟನೆಗಳಿರ್ಲಿ, ನಾನು ಹೆಸರು ಹೇಳಿ ಹೋಗ್ಲಿಕ್ಕೆ ಪ್ರಶ್ನೆ ಇಲ್ಲ. ಯಾವುದೇ ಸಂಘಟನೆಗಳು ಭಯೋತ್ಪಾದಕ ಚಟುವಟಿಕೆಗಳನ್ನ ಕೋಮು ದ್ವೇಷವನ್ನ ಬಿತ್ತರ್ತಕ್ಕಂಥ ಕೆಲಸವನ್ನ ಮಾಡುವುದು ಹೌದಾದರೆ, ಮಾಡ್ತಾ ಇರುವುದು ಪ್ರೂವ್ ಆದಲ್ಲಿ ಅವರನ್ನ ಬ್ಯಾನ್ ಮಾಡಬೇಕಾದ ಕೆಲಸ ರಾಷ್ಟ್ರ ಸರ್ಕಾರದ್ದು, ರಾಜ್ಯ ಸರ್ಕಾರ. ಇದ್ರ ಜೊತೆಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಯಾಕೆ ಇಷ್ಟೆಲ್ಲ ಕೊಲೆಗಳು ರಾದ್ಧಾಂತಗಳು ಆಗ್ತಾ ಇವೆ? ಟಿಪ್ಪು ಜಯಂತಿಯಿಂದ ಹಿಡಿದು ಇವತ್ತಿನ ಯಾಕೆ ಇಂತಹ ಪ್ರಕರಣಗಳು ಹೆಚ್ಚಾಗಿ ಬರ್ತಾ ಇದೆ? ತಮ್ಮ ಉತ್ತರವನ್ನು ಪಡೆದುಕೊಳ್ಳುತ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರಿಂದ. ಹೇಳಿ ಹೇಳಿ ಹೇಳಿ. ಹಲೋ. ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದಕ್ಕೆ ತಯಾರಿದ್ದಾರೆ. ಒಂದು 10 ಲಕ್ಷ ಕೊಡ್ಲಿಕ್ಕೆ, 20 ಲಕ್ಷ ಕೊಡ್ಲಿಕ್ಕೆ ಅದು ತಯಾರಿದ್ದಾರೆ ಇವರು. ಅವರ ತಾಯಿಗೆ ಮಗುವನ್ನು ಕೊಡ್ಲಿಕ್ಕೆ ಇವರು ರೆಡಿ ಇದ್ದಾರಾ? ಆ ತಾಯಿಗೆ ಮಗುವನ್ನು ಕೊಡ್ತಾರ ಇವರು? ರಾಜಕೀಯದವರು ಇವರ ಮಕ್ಕಳನ್ನ ಆ ತಾಯಿಗೆ ಮಗು ಕೊಡ್ಲಿ, ಇವರು ಕೊಡ್ಲಿಕ್ಕೆ ರೆಡಿ ಇದ್ದಾರಾ? ಕೊಡ್ಲಿಕ್ಕೆ ರೆಡಿ ಇದ್ದಾರ ಸರ್? ಈಗ ತಾಯಿಗೆ ಮಗುವನ್ನ ತಂದು ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಅಲ್ಲಿ ರಾಜಕೀಯ ಪಕ್ಷಗಳು ತಪ್ಪು ಇದೆ ಅಂತ ತಾವು ಹೇಗೆ ಹೇಳ್ತೀರಿ? ಯಾವ ಪಕ್ಷ ಅಲ್ಲ ಸರ್, ಇವರು ಅದು ಬ್ಯಾನ್ ಮಾಡುದು ಇದು ಬ್ಯಾನ್ ಮಾಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಅವರು ಅದು ಇದಕ್ಕೆ ಇವರಿಗೆ ಮರಣದಂಡನೆಯನ್ನು ಕೊಡ್ಲಿ ಅದು ತಯಾರಿದ್ದಾರೆ ಇವರು. ಮರಣದಂಡನೆಯನ್ನ ನೀಡ್ಲಿ ಅಂತ ಹೇಳ್ತಾ ಇದ್ದೀರಿ. ತಮ್ಮ ಕರೆಗಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ಎಲ್ಲ ವಿಚಾರಗಳು ಇವತ್ತು ನ್ಯಾಯಾಂಗ, ಬಹುಶಃ ಈ ಎಲ್ಲ ವಿಚಾರಗಳ ಚರ್ಚೆ ಮಾಡೋದಾದ್ರೆ ನ್ಯಾಯಾಂಗದ ಪರಿಧಿಯಿಂದ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರಿಗೆ ಗಲ್ಲು ಶಿಕ್ಷೆಯನ್ನ ಕಡಾಖಂಡಿತವಾಗಿ ನೀಡಬೇಕಂತಕ್ಕಂಥ ಪ್ರಾರ್ಥನೆ ಈ ರಾಷ್ಟ್ರದ ಪ್ರತಿಯೊಬ್ಬ ಸತ್ಪ್ರಜೆದು ಇರ್ತದೆ. ಆದ್ರೆ ಅದನ್ನು ನಿರ್ಣಯ ಮಾಡ್ತಕ್ಕಂಥದ್ದು ರಾಷ್ಟ್ರದ ಪರಮೋಚ್ಚ ನ್ಯಾಯಾಲಯಗಳು. ಮರಣದಂಡನೆ ಯಾವ ಕಠಿಣ ಶಿಕ್ಷೆಯನ್ನ ಯಾವ ಕೊಲೆಗಡಕನಿಗೆ ಕೊಟ್ಟರು ನಾನು ಬಹಳಷ್ಟು ಸಂತೋಷದಿಂದ ಅದನ್ನ ಸ್ವಾಗತಿಸ್ತೇನೆ. ಅದನ್ನ ಸ್ವಾಗತಿಸುವಂತ ವಿಚಾರ. ಅದ್ರ ಜೊತೆ ನಾ ಕೇಳಿದಂತ ಪ್ರಶ್ನೆ, ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ, ಯಾಕೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಪ್ರಶ್ನೆಯನ್ನ ಕೇಳ್ತೀರಿ? ಯಾಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಘಟನೆಗಳನ್ನು ನಡೆದ ಕಾಂಗ್ರೆಸ್ ಸರ್ಕಾರಕ್ಕೂ ಇವತ್ತಿನ ಕೊಲೆಗೂ ಯಾವ ಸಂಬಂಧ ಇದೆ? ಹೌದಾ? ಯಾವ ಸಂಬಂಧ? ಕೊಲೆಗಡುಕನ ಭಾವ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ ಅದನ್ನು ಒಪ್ಕೊಳ್ಳುವುದಿಲ್ಲ. ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾವ ರೀತಿಯಲ್ಲಿ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದೆ? ಯಾಕೆ ತಗೊಳ್ಬೇಕು? ಅದ್ರ ಜೊತೆಲೆ ಸೆಲ್ಫಿಗಳು ಕೂಡ ಯುಟಿ ಖಾದರ್ ಅವರು ಊಟ ಅವರ ಪದಾಧಿಕಾರಿ ಅನ್ನೋದನ್ನು ಒಪ್ಕೊಳ್ಳುವುದಿಲ್ಲಲ್ಲ. ಬರ್ತೇನೆ ಗೀತಾಂಜಲಿ ಸುವರ್ಣರವರೇ, ಹೌದಾ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಕೆಳಗೆ ಇಳಿಸಬೇಕಾದ್ರೆ ಇಂತಹ ಕೋಮು ವಿಚಾರಗಳನ್ನ ಚರ್ಚೆ ಮಾಡಿ ಕೋಮು ದಲ್ಲೂರಣಿಯನ್ನ ಎಬ್ಬಿಸಿ ಹಿಂದೂ ಸಂಘಟನೆಗಳನ್ನ ಒಟ್ಟು ಸೇರಿಸಿ ಅಥವಾ ಹಿಂದೂಗಳ ಮತಗಳನ್ನ ತಮ್ಮ ಬಳಿಗೆ ಇರಿಸಿಕೊಳ್ಳುವ ಹುನ್ನಾರವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಗೀತಾಂಜಲಿ ಸುವರ್ಣ ಹೇಳಿ ಹೇಳಿ. ಅಂತದೇನು ನಮ್ಗೆ ಗ್ರಹಚಾರ ಬರ್ಲಿಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಂದು ಹತ್ಯೆ ಮಾಡ್ಬಿಟ್ಟು ಅದನ್ನ ಚಂದ ನೋಡ್ಕೊಂಡು ಅಲ್ಲಿ ರಾಜಕೀಯ ಮಾಡುವಂತ ಅಗತ್ಯ ನಮ್ಗಿಲ್ಲ. ಹಾಗಾದ್ರೆ ಯಾಕೆ ಬಶೀರ್ ಅವರ ಮೇಲೆ ಕೂಡ ಹತ್ಯೆ ಆಗಿದೆ? ಬಿಜೆಪಿ ನಾಯಕ
ಬಿಜೆಪಿ ನಾಯಕ ಅಂತ ಹೇಳ್ತಾರಲ್ವಾ, ಬಿಜೆಪಿ ನಾಯಕರಂತ ಇವ್ರು ಏನ್ ಮಾಡ್ತಾರೆ, ಇವರ ಲೀಡರ್ಗಳ ಜೊತೆಯಲ್ಲೇ ಅವ್ರು ಇರೋದು. ನಿಮ್ಮ ಪಕ್ಷದ ಪದಾಧಿಕಾರಿ ಆತನ ಭಾವ, ಏನು ನಿಮ್ಮ ಪಕ್ಷದ ಪದಾಧಿಕಾರಿ ಆತನ ಭಾವ, ಇವರ ಲೀಡರ್ಗಳ ಪಕ್ಕದಲ್ಲಿ ಸೆಲ್ಫಿ ತಕೊಂಡು ಇವ್ರ ಜೊತೆ ಊಟ ನಿಮ್ಮ ಪಕ್ಷದ ಪದಾಧಿಕಾರಿ ಆತನ ಭಾವ. ಯಾಕೆ ಇದಕ್ಕೆ ರಾಜಕೀಯ ಬಣ್ಣ ಬೆಳಿತೀರಿ? ಯಾಕೆ ರಾಜಕೀಯ ಬಣ್ಣ, ಕೋಮು ಬಣ್ಣ ಬೆಳಿತೀರಿ? ಕೊಲೆ ನಡೆದಿದೆ, ದುರದೃಷ್ಟಕರ. ಕೊಲೆ ನಡೆದದಕ್ಕೆ ಕಾಂಗ್ರೆಸ್ ಪಕ್ಷವನ್ನು ನಾನೀಗ ಗೀತಾಂಜಲಿ ಸುವರ್ಣರವರು ಬರ್ತಾರೆ. ಈ ಪ್ರಶ್ನೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಡೌನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಇದನ್ನೆಲ್ಲ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಯಾಕೆ ಪದೇ ಪದೇ ಕೇಳ್ತಾ ಇದೆ ಅಂತ ಹೇಳಿದ್ರೆ, ಮುಸಲ್ಮಾನರ ಕೊಲೆ ಆದಾಗ ಬಿಜೆಪಿ ಧ್ವನಿ ಅಂತ ಎತ್ತಿದ್ದು ಬಹಳ ಕಡಿಮೆ. ಅಶ್ರಫ್ ರವರ ಕೊಲೆ ಆಗಿರ್ಬಹುದು ಅಥವಾ ಬಶೀರ್ ರವರ ಈಗ ಮೊನ್ನೆ ನಡೆದಂತಹ ಬಶೀರ್ ಅವರ ಕೊಲೆಯ ಯತ್ನ ಆಗಿರಬಹುದು. ಈ ಸಂದರ್ಭದಲ್ಲಿ ಬಿಜೆಪಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ನೋಡಿ. ಇವಾಗ ದೀಪಕ್ ರಾವ್ ದಿನ ಕೊಲೆ ಆಗಿದೆ, ಆ ಕಡೆಯಿಂದ ಬಶೀರ್ನನ್ನು ಆಫ್ ಮರ್ಡರ್ ಮಾಡಿದಾರ ಅಂತ ಹೇಳ್ತಾರೆ ಅಲ್ವಾ, ಮಾಡಿದಾರಂತ. ಆದ್ರೆ ನಾನು ಹೇಳೋದಿಷ್ಟೇ, ಇವಾಗ ದೀಪಕ್ ಅನ್ನೋ ಬಡಪಾಯಿ ಸತ್ ಹೋದಲ್ವಾ, ಆ ತಾಯಿಗೆ ನಾವು ಮಗುವಂತ ತಂದ್ಕೊಡ್ಲಿಕ್ಕೆ ಇವ್ರು ಒಂದಕ್ಕೆ ನಮ್ದು ಆಫ್ ಮರ್ಡರ್ ಆಗಿದೆ ಅಂತ ಹೇಳ್ತಾರಲ್ವಾ, ಮತ್ತೇನು ಹಿಂದೂ ಯಾರು ಹೇಳಿಲ್ಲ? ನೀವೇ ಹೇಳ್ತೀರಿ. ಯಾಕೆ ಇದಕ್ಕೆ ಕೋಮು ಬಣ್ಣ ಬೆಳಿತೀರಿ? ಯಾರು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತನಲ್ಲ. ಬಶೀರ್ ಏನು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತ. ಒಂದು ಕೊಲೆ ಆಗಿದೆ, ಕೊಲೆ ಆಗಿದೆ, ಒಂದು ಕೊಲೆ ಯತ್ನ ನಡೆದಿದೆ ಅಂತಕ್ಕಂತ ಹೇಳಿದಾಗ ಅದನ್ನ ಯಾಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಹೊರಿಸ್ತೀರಿ? ಅದನ್ನ ಯಾಕೆ ಯಾರು ಹೇಳಿದ್ದಾರೆ? ಯಾರು? ನೀವೇ ಹೇಳ್ತಾ ಇದ್ದೀರಿ, ಈಗ ಹೇಳಿದ್ರಿ. ಹೇಳಿದೆ ಅಂದ್ರೆ ಅವನು ಬಶೀರ್ನದ್ದು ಆಫ್ ಮರ್ಡರ್ ಆಗಿದೆ ಅಂತ ಅದನ್ನ ಇಶ್ಯೂ ಮಾಡುವಾಗ ಸತ್ತು ಹೋದಂತಹ ಆ ಮಗುಗೆ ಏನಿದಿಲ್ವಾ? ಯಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ತವರ ಬಗ್ಗೆ ಪ್ರಥಮವಾಗಿ ಹೇಳ್ತಾ ಇರೋದು ಖಾಲಿ ಇವರ ವೋಟ್ ಬ್ಯಾಂಕ್ ತಲೆ ವೋಟ್ ಬ್ಯಾಂಕ್ ಮಾಡ್ತಾ ಇರೋದು ಇವತ್ತು ಭಾರತೀಯ ಜನತಾ ಪಕ್ಷ, ಹೊತ್ತು ಕಾಂಗ್ರೆಸ್ ಪಕ್ಷ ಅಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲಿ ಹಣ ಬಿದ್ರು ನಡುವೆ ರಮನಾಥ್ ರೈ ಅವರ ಅಥವಾ UT ಖಾದರ್ ಅವರ ಮತ್ತು ಭಾವಾರವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಧ್ವನಿ ಕೇಳಿ ಬರ್ತಾ ಇದೆ. ಇವರೆಲ್ಲರೂ ಕೂಡ PFI ನ ಸಂಘಟನೆಯ ಒಟ್ಟಿಗಿದ್ದಾರೆ ಅಥವಾ ಅವರಿಗೆ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಶರತ್ ಮಡಿವಾಳರ ಹತ್ಯೆಯ ಮುನ್ನಾ ದಿನ, ಅವರ ಸಾವಿನ ಮುನ್ನಾ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಆಗಮಿಸಿದ್ರು. ಸಾವಿನ ಮುನ್ನಾ ದಿನ, ನಾನು ಅದಕ್ಕೆ ಲಿಂಕ್ ಮಾಡಿ ಹೇಳ್ತಾ ಇಲ್ಲ. ಆ ದಿನ ನಡೆದ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಎಲ್ಲಿಯಾದ್ರೂ ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಬಹುದು, ತರಿಸಿ ನೋಡಿ. ಮಾನ್ಯ ಉಸ್ತುವಾರಿ ಸಚಿವರಾದ ರಮನಾಥ್ ರೈ ಅವರ ಆ ಭಾಷಣದ ಒಂದು ಪ್ರತಿ ನಿಮ್ಮಲ್ಲಿ ಖಂಡಿತ ನಿಮ್ಮ ವರದಿಗಾರನು, ಈ ವಾಹಿನಿಯ ವರದಿಗಾರನು ಅಲ್ಲಿದ್ದ, ನಾನೇ ಕಣ್ಣಾರೆ ನೋಡಿ. ರಮನಾಥ್ ರೈ ಅವರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಗೆದ್ದದ್ದು ಮುಸಲ್ಮಾನರ ಓಟ್. ಅದಲ್ಲ, ನಾನು ಹೇಳ್ತಾ ಇರೋದಕ್ಕೆ ಕೇಳಿ, ನಾನು ಹೇಳ್ತಾ ಇರೋದಕ್ಕೆ ಉತ್ತರ ಹೇಳ್ಕೊಳ್ಳಿ. ಆ ದಿನದ ಅವರ ಭಾಷಣದ ಪ್ರತಿಯನ್ನು ತರಿಸ್ಕೊಳ್ಳಿ. ಯಾವನೇ ಅದು PFI ಇರಲಿ, KFD ಇರಲಿ ಅಥವಾ ಹಿಂದೂ ಸಂಘಟನೆಗಳಿರಲಿ, ಯಾವ ಮುಸಲ್ಮಾನ ಸಂಘಟನೆ ಅಥವಾ ಯಾವ ಹಿಂದೂ ಸಂಘಟನೆ, ನನಗೆ ಅವ್ರು ಹೇಳಿದ ಹೆಸರುಗಳು ಇವತ್ತು ನೆನಪಾಗ್ತಾ ಇಲ್ಲ, ಆ ಸಂಘಟನೆಗಳಿರಲಿ, ಅವರು ಭಯೋತ್ಪಾದಕರು ಹೌದಾದ್ರೆ ನಿಜವಾಗಿ ಅವ್ರನ್ನ ಬ್ಯಾನ್ ಮಾಡಿ ನಾನು ಅದ್ರ ಜೊತೆ ಸಿಎಂ ಕೂಡ ಆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಕುರಿತಾಗಿ ಕೂಡ ಚರ್ಚೆ ಮಾಡ್ತೇನೆ. ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನಾನು ಸಾಕ್ಷಾತ್ ಅಂತೇಳಿ ಕಾಪುವಿನಿಂದ. ಸಾಕ್ಷಾತ್ ಅವರು ಕಾಪುವಿನಿಂದ, ಹೇಳಿ ಸಾಕ್ಷಾತ್. ಅದೇ, ಈಗ ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಗಲಾಟೆ ಆಗೋದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಮೊದಲಿಗೆ ಇಲ್ಲಿ ಟಿವಿಯಲ್ಲಿ ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಅವರನ್ನು ಇದೆಲ್ಲ ಮಾಡೋದಕ್ಕಿಂತ ಧಾರ್ಮಿಕ ಮುಖಂಡರು ಇಲ್ಲಿ ಒಟ್ಟಾಗ್ಬೇಕು. ಈಗ ಇರುದು ನಮ್ಮಲ್ಲಿ ಏನಂತ ಹೇಳಿದ್ರೆ, ಮುಸಲ್ಮಾನ ಧರ್ಮಗುರುಗಳು, ಹಿಂದೂ ನಮ್ಮ ಸ್ವಾಮೀಜಿಗಳು ಅವರು ಇದು ಮಾಡಿ ಎಲ್ಲ ರೀತಿಯಲ್ಲಿ ಸಾಮರಸ್ಯ ಬರುವ ವಾತಾವರಣವನ್ನು ಸೃಷ್ಟಿ ಮಾಡಿಸಬೇಕು. ಅವರು ಸೃಷ್ಟಿ ಮಾಡಿದ್ರೆ ಖಂಡಿತವಾಗಿಯೂ ಇದನ್ನೊಂದು ಒಂದು ರೀತಿಯಲ್ಲಿ ತಡೆಗಟ್ಟಬಹುದು. ಅವರು ಸೃಷ್ಟಿ ಮಾಡಿದ್ರೆ ತಡೆಗಟ್ಟಬಹುದು. ಹಾಗಾದ್ರೆ ಎಲ್ಲ ಒಂದು ಕಡೆ ಅವರು ಸೃಷ್ಟಿ ಮಾಡ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಹೇಗೆ? ಅಲ್ಲ, ಎಲ್ಲ ಒಂದು ಕಡೆ ಅಂದ್ರೆ ಈಗ ನೋಡಿ, ಇಷ್ಟೆಲ್ಲ ಆಗ್ತಿದೆ, ಎಲ್ಲಿ ಕೂಡ ಧರ್ಮಗುರುಗಳಾಗ್ಲಿ ಸ್ವಾಮೀಜಿಗಳಾಗ್ಲಿ, ನಾವು ಹಿಂದೂ ಮುಸ್ಲಿಂ ಈಗ ಅನೇಕ ಕಡೆಯಲ್ಲಿ, ಎಷ್ಟೋ ಕಡೆ ಒಂದು ಹಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರಾಗಿರ್ತಾರೆ. ಸುಮ್ಮನೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡು ಪಕ್ಷ ಹೇಳ್ತೇನೆ ನಾನು, JDS ಎಲ್ಲ ಪಕ್ಷ ಕೂಡ ರಾಜಕೀಯ ಮಾಡ್ತಾ ಇದೆ. ಎಷ್ಟೋ ಜನ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಆದ್ರೆ ಅದೇ ರೀತಿ ಇನ್ನು ಬೇರೆ ಕಡೆ ಸಾಗ್ಬಹುದಲ್ವಾ? ಅದೇ ಸಿಚುವೇಶನ್ ಬೇರೆ ಕಡೆ ಯಾಕೆ ಆಗ್ಬಾರ್ದು? ಅದೇ ಸಿಚುವೇಶನ್ ಬೇರೆ ಕಡೆ ಯಾಕೆ ಆಗ್ಬಾರ್ದು? ಅದೇ ರೀತಿ ಹಿಂದೂ ಸ್ವಾಮೀಜಿಗಳು ಕೂಡ ಮತ್ತು ಮುಸ್ಲಿಂ ಧರ್ಮಗುರುಗಳೆಲ್ಲ ಒಟ್ಟಾಗಿ ಎಲ್ಲರೂ ಒಟ್ಟಾದಲ್ಲಿ ಖಂಡಿತವಾಗಿಯೂ ನಮ್ಮ ಆ ರೀತಿ ಖಂಡಿತ. ಸಾಕ್ಷಾತ್ ಅವರೇ, ತಮ್ಮ ಕರೆಗಾಗಿ ಧನ್ಯವಾದಗಳು. ಬಟ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಇಲ್ಲಿ ಹಿಂದೂಗಳು ಮುಸಲ್ಮಾನರುಗಳು ವೈರ್ಯ ಅಂತ ಕೇಳಿದ್ರೆ ಅಲ್ಲ. ಯಾಕಂತ ಹೇಳಿದ್ರೆ ದೀಪಕ್ ಕೆಲಸ ಮಾಡ್ತಾ ಇದ್ದಂತಹ ಅಂಗಡಿಯ ಮಾಲೀಕ ಅವರು ಮುಸಲ್ಮಾನ, ಅವ ಹಿಂದೂ ಅಂತ ನನಗೆ ಅನಿಸಿದ್ದೆ ಅವನ ಕೊಲೆ ಆದ್ಮೇಲೆ ಅಂತ ಅವ್ರು ಹೇಳ್ತಾ ಇದ್ರು. ಅಷ್ಟು ನನ್ನ ಮನೆಯ ಮಗುವಿನ ಹಾಗಿದ್ದ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ರು. ಅದರ ಜೊತೆಲಿ ತಮ್ಮೊಟ್ಟಿಗೆ ಚರ್ಚೆಯನ್ನು ಇನ್ನೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ.
ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟಿಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಚರ್ಚೆಯನ್ನು ಮುಂದುವರಿಸ್ತಾ ನಿಮ್ಮೆಲ್ಲರ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಮ್ಮೊಟ್ಟಿಗೆ ಗೀತಾಂಜಲಿ ಸುವರ್ಣರವರು ಮತ್ತು ಕಿಶನ್ ಹೆಗ್ಡೆ ಅವರು ತಮ್ಮಿಬ್ಬರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ತಮ್ಮಿಬ್ಬರೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸುವ ಮೊದಲಿಗೆ ಇನ್ನೋರನ್ನು ನಾನು ನೇರ ಸಂಪರ್ಕಕ್ಕೆ ಪಡೆದುಕೊಳ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ನನ್ನ ವಿಳಾಸ ಹೇಳಲಿಕ್ಕೆ ನನಗೆ ಹೆದರಿಕೆ ಆಗ್ತಾ ಉಂಟು. ಹೇಳಿ ಹೇಳಿ ಹೇಳಿ. ಅಲ್ಲ, ಹೆದರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಅನೇಕರು ಇದ್ದಾರೆ, ಹೇಳಿ. ಯಾಕೆಂದ್ರೆ ಇವತ್ತು ಮಂಗಳೂರಿನ ಪರಿಸ್ಥಿತಿ ಹಾಗಾಗಿದೆ ಸರ್. ಅಂದ್ರೆ ಸರ್, ಈಗ ಅಲ್ಲಿ ಒಬ್ರು ಕಾಲ್ ಮಾಡಿ ನಿಮ್ಗೆ ಹೇಳಿದ್ರು ನೇರವಾಗಿ PFI ನ ಬ್ಯಾನ್ ಮಾಡಿ, ಅದನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಅವ್ರ ಹತ್ರ ನನ್ಗೆ ಕೇಳಲಿಕ್ಕೆ ಇರುದು, ಇಲ್ಲಾಂದ್ರೆ ನಿಮ್ಮ ಹತ್ರಲ್ಲಿ ಬಿಜೆಪಿಯ ಒಬ್ಬರು ಹೆಂಗಸಿದ್ದಾರಲ್ಲ ಅವ್ರ ಹತ್ರ ನಾನು ಕೇಳ್ತೇನೆ ಈ ಪ್ರಶ್ನೆ, ನೇರವಾಗಿ ನಾನು ಕೇಳ್ತೇನೆ. ಅವ್ರು PFI ಬ್ಯಾನ್ ಮಾಡ್ತಂತ ಹೇಳ್ತಾರಲ್ಲ, ಯಾಕೆ ಬಜರಂಗ ದಳ ಮತ್ತು RSS ಬ್ಯಾನ್ ಮಾಡ್ಲಿಕ್ಕೆ ಅವ್ರು ಹೇಳಲ್ಲ? ಇವಾಗ ನೋಡಿ ಸರ್, ನಾನ್ ನಿಮ್ಮ ಹತ್ರ ಕೇಳುವ ಒಂದೇ ಪ್ರಶ್ನೆ, ಪೊಲೀಸ್ನವರು ನಮ್ಮ ಊರಲ್ಲಿ, ನಾನು ಮಂಗಳೂರಿನವನೇ, ದೀಪಕ್ ನಂದು ಒಂದು ಅಣ್ಣನೇ, ನಾನು ಅವನನ್ನು ಹೇಳ್ತೇನೆ ನೋಡಿ. ಶರತ್ ಮಡಿವಾಳ ನಮ್ದೊಬ್ಬರು ಬ್ರದರ್ನ ಮರ್ಡರ್ ಆದಾಗ ಕನ್ನಡಕ ಪ್ರಭಾಕರ್ ಭಟ್ ಅವರ ಎಂತ ಶವಯಾತ್ರೆಯಲ್ಲಿ ಉತ್ಸಾಹ ಮಾಡಿದ್ದಾರೆ, ಅವರನ್ನು ಎತ್ತಿ ಕೊಂಡಾಡಿದ್ದಾರೆ. ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲದ್ದು. ಇವತ್ತು ಈ ಪೊಲೀಸ್ನವರು ಮಾಡಿದ ಒಳ್ಳೆ ಕೆಲಸವನ್ನು ಇವರು ಹೇಳ್ತಾರೆ ಆ ತರ ಮಾಡಿದ್ದಾರೆ ಈ ತರ ಮಾಡ್ತಾರೆ ಅಂತ. ಯಾವುದೇ ಒಬ್ಬ ಮುಸಲ್ಮಾನನ್ನು ಏನಾದ್ರೂ ಆದ್ರೆ ಅದನ್ನು ನೇರವಾಗಿ ಹೇಳ್ತಾರೆ ಹಿಂದೂಗಳು ಮಾಡಿದಂತ, ಹಿಂದೂ ಆದ್ರೆ PFI ಮಾಡಿದಂತ ಹೇಳ್ತಾರೆ. ಅಂದ್ರೆ ಎಲ್ಲ ಮುಸಲ್ಮಾನರು PFI ಆಗ್ತಾರ ಸರ್? ಇಲ್ಲ ಎಲ್ಲ ಹಿಂದೂಗಳು ಬಜರಂಗದಲ್ಲಿ ಆಗ್ತಾರ ಸರ್? ಆಗುದಿಲ್ಲಲ್ಲ. ಯಾಕೆ ಒಬ್ಬ ಮುಸಲ್ಮಾನನಿಗೆ ಏನೋ ಆದ್ರೂ ಅವನ ಹೆಸರಾಗ್ತಾರೆ PFI ಅಂತ. PFI ಯಾರಪ್ಪನ ಗಂಟದು, ಅದೇ ತರ ಬಜರಂಗದಲ್ಲದು ಯಾರದು ಅಲ್ಲ. ಇದನ್ನು ರಾಜಕೀಯವಾಗಿ ಕೋಮು ದೇಶದಲ್ಲಿ ಮಾಡುದು ಸರ್. ತಮ್ಮ ಕರೆಗಾಗಿ ಧನ್ಯವಾದಗಳು. ಬಹಳ ಸ್ಪಷ್ಟವಾಗಿ ಅವರ ನಿಲುವುಗಳನ್ನ ಹೇಳಿದ್ರು. ಯಾವ ಹಿಂದೂ ಬಜರಂಗಿ ಅಲ್ಲ, ಎಲ್ಲ ಹಿಂದೂ ಬಜರಂಗಿಗಳಲ್ಲ, ಎಲ್ಲ ಮುಸಲ್ಮಾನರು PFI ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರವೇ. ಯಾಕೆ ನಾನು ಗೀತಾಂಜಲಿ ಸುವರ್ಣರವರು ಬರ್ತೇನೆ. ಅವ್ರು ಕೇಳಿದಂತಹ ಮತ್ತೊಂದು ಪ್ರಶ್ನೆ, ಯಾಕೆ ಬಜರಂಗ ದಳವನ್ನ ಅಥವಾ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಅವರು ಹೇಳುದಿಲ್ಲ ಅಂತ ಕೂಡ ಅವ್ರು ಕೇಳಿದ್ರು. ಅಲ್ಲ, ಈಗ ಅವ್ರು ಏನ್ ಹೇಳಿದ್ರು, PFI ಅವರು ಎಲ್ಲರೂ ಮುಸಲ್ಮಾನರು PFI ಅಲ್ಲ. ನಾವು ಯಾವಾಗ ಹೇಳ್ತೇವೆ? ನಾವು ಹೇಳೋದಿಲ್ಲ. ಯಾರು PFI ಅಲ್ಲಿ ಈ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂಥವರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ, ಆರೋಪಿಗಳಾಗಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ, ಎಲ್ಲ ಕೇಸ್ಗಳಲ್ಲೂ ಇಂತಹ ಯುವಕರೇ ಸಿಕ್ಕಿ ಬೀಳುವಾಗ ನಾವು ಹೇಳೋದು, ಇಂತಹ ಒಂದು ಏನೋ ಅವರು ಟೀಮ್ ಕಟ್ಕೊಂಡಿದ್ದಾರೆ, ಅದನ್ನು ಬ್ಯಾನ್ ಮಾಡಿ, ಅದರ ಬಗ್ಗೆ ಆಲೋಚನೆ ಮಾಡಿ, ನಾಳೆ ಇಂಥದ್ದು ಇನ್ನೂ ನಡೀಬಾರ್ದು ಅಂತ ನಾವು ಹೇಳೋದು. ಇವಾಗ ಶರತ್ ಮಡಿವಾಳನ ವಿಷಯದಲ್ಲಿ ಆಗ ಬರುವಾಗ ಇವರು ಕಿಶನ್ ಹೆಗ್ಡೆ ಅವರು ಹೇಳಿದರು, ಮುಂಚಿನ ದಿನ ರಮಾನಾಥ್ರ ಇವರು ಈಗೀಗ ಹೇಳಿದಾರಂತ. ಶರತ್ ಮಡಿವಾಳನ ಹತ್ಯೆ ಆದಮೇಲೆ ಅವನು ತೀರ್ಕೊಂಡ್ಮೇಲೆ ಇವರು CM ಬರ್ತಾರಂತ ಒಂದು ದಿನ AJ ಹಾಸ್ಪಿಟ್ಲಲ್ಲೇ ಇಟ್ಟಿದ್ರು ಅವನ ಬಾಡಿಯನ್ನು. ಇವಾಗ ಮೊನ್ನೆ ನೋಡ್ತೀರಿ ನೀವು, ಮರುದಿವಸ ಶವಯಾತ್ರೆ ಅಂತ ಹೇಳುವಾಗ 2-3 ಸೆಕ್ಷನ್ಸ್ ಹಾಕಿಬಿಟ್ಟು ಶವಯಾತ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ನಂತರ ಹಿಂದುಗಡೆಯ ಬಾಗಿಲಿನಿಂದ ಅವನ ಶವವನ್ನು ಆಂಬ್ಯುಲೆನ್ಸಲ್ಲಿ ಮನೆ ಪಕ್ಕಕ್ಕೆ ತಗೊಂಡು ಹೋಗಿದ್ದಾರೆ. ಇದೆಲ್ಲ ಮಾಡೋದು ಸರಿಯಾ? ಈ ಸರ್ಕಾರ ಇದು ಯಾರು ಮಾಡ್ತಾರೆ? ಪೊಲೀಸ್ನವರಿಗೆ ಯಾರು ಇದಕ್ಕೆ ಕುಮ್ಮಕ್ಕು ಕೊಡ್ತಾರೆ? ಒಂದು ಕಡೆ ಕೋಮು ಗಲಭೆಗಳನ್ನ ಅಥವಾ ಘರ್ಷಣೆಗಳನ್ನ ಆಗದೇ ಇರಲಿ ಅನ್ನೋ ಏನು ಅವನೇನು ನಾಯಿಯ ಮಾರ್ಗದಲ್ಲಿ ಸತ್ತದ್ದು ಅಲ್ಲ ಅಲ್ವಾ? ಒಂದು ಗಂಡು ಹುಡುಗ ಅವನು ಇನ್ನು ಜೀವನ ಬಾಳಿ ಬದುಕಬೇಕಾದಂತ ಹುಡುಗ ತೀರ್ಕೊಂಡಾಗ ಅವೇನು ಕಳ್ಳರಾಗಿ ಅವನನ್ನು ಹಿಂದ್ಗಡೆಯಿಂದ ಬಾಗಿಲಿಂದ ಆಂಬ್ಯುಲೆನ್ಸ್ ಕೊಂಡೋಗಿ ಮನೆ ಕೊಡೋದು, ಆ ಒಂದು ಹುಡುಗನ ಬಾಡಿಯನ್ನು ಶವಯಾತ್ರೆ ಮಾಡ್ಕೊಂಡೇ ಹೋಗ್ಬೇಕಿತ್ತು. ಈ ವಿಚಾರದ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ. ಕಿಶನ್ ಹೆಗ್ಡೆ ಅವರೇ, ತಮ್ಮಲ್ಲಿ ಬರ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪಡುಬಿದ್ರೆ ಅಂತ ಹೇಳಿ. ರಾಜೇಶ್ ಅವರೇ, ಇದು ರಾಜಕೀಯ ಅಂದ್ರೆ ಏನಾಗಿದೆ ಗೊತ್ತಾ? ಇದಿಬ್ರು, ಇದು ಇವರೊಂದು ಇವ್ರು ಅವರೊಂದು, ಇಲ್ಲಿ ಯಾರು ಸತ್ತಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ಆಮೇಲೆ ಸತ್ತೋಗಿದ್ದಾನೆ, ಇವರು ರಾಜಕೀಯ ಮಾಡ್ತಿದ್ದಾರೆ. ಅವರು 10 ಲಕ್ಷ ಕೊಡ್ತಾನೆ, 5 ಲಕ್ಷ ಕೊಡ್ತಾನೆ, ಇದರಲ್ಲಿ. ಸೊ ಇದು ಕೂಡ ರಾಜಕೀಯ ಅಂತ ಹೇಳ್ತಾ ಇದ್ರಲ್ಲಿ. ನಾನು ಅದು ಮಾಡುದಲ್ಲ, ಮೊದಲು ಪ್ರೋಗ್ರಾಮ್ ಮಾಡ್ತೀವಿ ನಾವು ಟಿವಿಯಲ್ಲಿ, ಅದೇ ಬ್ಯಾನ್ ಇವರನ್ನು ಅಲ್ಲಿ ಕೂರಿಸಬಾರ್ದು ನಾವು. ಹಾಗಾದ್ರೆ ಬಹುಶಃ ಕೂರಿಸಬಾರ್ದು ಅಂತ ಆದ್ಮೇಲೆ ಜನಗಳು ಅವರನ್ನು ದೂರ್ಲೂಬಾರ್ದು, ರಾಜಕೀಯ ಪಕ್ಷಗಳನ್ನು ದೂರ್ಲೂಬಾರ್ದು. ನಮ್ಮ ಪ್ರಕಾರ ರಾಜಕೀಯ ಪಕ್ಷದವರನ್ನ ನಾವು ಕೂರಿಸೋದಿಲ್ಲ, ಅವರನ್ನ ದೂರ್ಲೂಬಾರ್ದು ಅಂತ ಹೇಳಿ ರಾಜಕೀಯದ ವ್ಯವಸ್ಥೆ ಈ ಕೋಮು ಗಲಭೆಗೆ ಕಾರಣ ಅಂತಕ್ಕಂತ ಮಾತನ್ನ
ಜನ ಆಡುವುದು ಅಥವಾ ಅದರ ಪ್ರತಿಕ್ರಿಯೆಗೆ ಆಗಿ ಕರೆದಿದ್ದಾರೆ ಹೊರತು ಯಾರು ಮಾತನಾಡ್ತಕ್ಕಂತ ಇದಕ್ಕಾಗಿ ಇಲ್ಲಿ ಬಂದು ಕೂತ್ಕೊಳ್ಳಿಲ್ಲ. ನಮ್ಮ ಒಂದು ಉದ್ದೇಶ ಬಹಳ ಸ್ಪಷ್ಟ. ಸಾಧ್ಯವಿದ್ದಲ್ಲಿ ನಮ್ಮ ಮಾತುಗಳು ಕೋಮು ದಳ್ಳೂರಿಯನ್ನ ತಡೀತದೆ ಅಂತೇಳಿ ಆದ್ರೆ ನಾವು ಖಂಡಿತ ಅದಕ್ಕೆ ಬದ್ಧರು ಅಲ್ಲ. ಜಾಸ್ತಿ ಆಗ್ತದೆ, ನಾವು ಎದ್ದು ಹೋಗ್ಲಿಕ್ಕೆ ನಿಜವಾಗಿ ನಾವು ಬದ್ಧರು. ಈ ಮಾತನ್ನ ನಾನು ಒಪ್ತೇನೆ. ಸೊ ಕೋಮು ದಳ್ಳೂರಿ ನಿಮ್ಮ ಮಾತುಗಳಿಂದ ಹೆಚ್ಚಾಗ್ತದೆ ಅಂತ ಆದ್ರೆ ತಮ್ಮಲ್ಲಿ ಇದೀಗ ಮುಂದಿನ ಪ್ರಶ್ನೆ ಆಗಿ ಸೊ ಸಿಎಂ ರವರು ನೀವೇನ್ ಹೇಳಿದ್ರಿ ರಮನಾಥ್ ರೈ ಅವರು ಕೊಟ್ಟಂತ ಹೇಳಿಕೆಗಳನ್ನು ನಾವು ಪರಿಗಣಿಸಿದ್ದೇವೆ ಅಂತ ಹೇಳಿ, ಆದ್ರೆ ಒಂದು ಕಡೆಯಲ್ಲಿ ಮತ್ತೊಂದು ಪಂಗಡ ಕೂಡ ಧ್ವನಿಯನ್ನು ಎತ್ತುತ್ತದೆ. ಯಾಕೆ ಅಂತ ಕೇಳಿದ್ರೆ ಸಿಎಂ ಅದೇ ಸಂದರ್ಭದಲ್ಲಿ ಮತ್ತೊಂದು ಹೇಳಿಕೆಯನ್ನು ನೀಡ್ತಾರೆ. ಹಿಂದೂಗಳ ಅಂತ ಆದ ಮೇಲೆ ಸ್ವಲ್ಪ ಪಾಸ್ ಕೊಟ್ಟು ಮತ್ತೆ ಯಾರೇ ಆಗಿರ್ಲಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಸೊ ಬಹುಶಃ ಎಡವಿದಂತ ಮಾಧ್ಯಮದವರು ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ಭಾಷಾವಾರು ಪ್ರಾಂತ್ಯಗಳು ರಚನೆ ಆದಾಗ ಜಿಲ್ಲಾವಾರು ಭಾಷೆಗಳಿಗೆ ವ್ಯತ್ಯಾಸ ಇದೆ. ಬಹುಶಃ ಮಂಗಳೂರು ಭಾಷೆಗೂ ಉಡುಪಿಯ ಭಾಷೆಗೂ ವ್ಯತ್ಯಾಸ ಇದೆ. ಸಿಎಂ ಬೆಂಗಳೂರಿನಲ್ಲಿ ಕೊಟ್ಟದ್ದು ಹೇಗೆ ಭಾಷೆಯ ವ್ಯತ್ಯಾಸಗಳಿದೆ ಅಲ್ಲ. ನೀವು ಹುಬ್ಬಳ್ಳಿ ಧಾರವಾಡದವರು ಮಾತಾಡೋದಕ್ಕೂ ಮೈಸೂರಿನವರು ಮಾತಾಡೋದಕ್ಕೂ ಕನ್ನಡದಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಹೇಳ್ತಾ ಇಲ್ಲ. ಅವ್ರು ಹೇಳಿಕೆ ಕೊಡುವಾಗ ಹಿಂದೂ ಅನ್ನುವ ಪದ ಬಹಳ ಸಾರ ಸಗಟಾಗಿ ಬಂದ್ಬಿಡ್ತಾರೆ. ಹಿಂದೂ ನಾನು ಹಿಂದೂ ಆಗಿ ನಾನು ಹೇಳ್ತೇನೆ, ನಾನು ಮುಸಲ್ಮಾನ ಅಂತ ಹೇಳುವಾಗ ನಾನು ಆಲೋಚನೆ ಮಾಡಿ ಹೇಳ್ಬೇಕಾಗತ್ತೆ. ಹಿಂದೂ ಅಂತ ಹೇಳುವಾಗ ನಾನು ಸಾರ ಸಗಟಾಗಿ ಹೇಳ್ತೇನೆ, ನಾನೊಬ್ಬ ಹಿಂದೂ ಎದೆ ತಟ್ಟಿ ಹೇಳ್ತೇನೆ. ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲ ರಾಜ್ಯ ಎಲ್ಲರೂ ಸರ್ವಸಮಾನರು. ಆದರೂ ಆತನ ಮತ, ಆತನ ಧರ್ಮ ಆತನಿಗೆ ಸರ್ವಶ್ರೇಷ್ಠ. ನೆನ್ಪಿಟ್ಕೊಳ್ಳಿ, ಎಲ್ಲರೂ ಸರ್ವಸಮಾನರು, ಎಲ್ಲರಿಗೂ, ನನಗೂ ಸಹಿತ. ಆದರೂ ನನಗೆ ನನ್ನ ಮತ, ನನ್ನ ಧರ್ಮ ಸರ್ವಶ್ರೇಷ್ಠ. ಆದ್ರೆ ಇತರ ಧರ್ಮವನ್ನು ದ್ವೇಷಿಸಿರ್ತಕ್ಕಂಥ ಧ್ಯೇಯವನ್ನು ಇಟ್ಕೊಂಡಂತವ್ರು, ಅದನ್ನು ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ಮಾತಿನ ಒಂದು ಡಾಟ್ಗಾಗಿ ಕೋಮು ದಳ್ಳೂರಿಗೆ ಬೆಂಕಿ ಹಚ್ಚಬೇಡಿ, ಯಾರೇ ಆಗ್ಲಿ. ನಾವು ನೀರು ಹಾಕುವ ಕೆಲಸವನ್ನು ಮಾಡ್ಬೇಕು ಹೊರತು ಖಂಡಿತ ಅದಕ್ಕೆ ತುಪ್ಪ ಹಾಕುವ ಕೆಲಸ ಮಾಡಬಾರ್ದು. ಪ್ರಜ್ಞಾವಂತರಾಗಿ ನಾವು ಆ ಕೋಮು ದಳ್ಳೂರಿಯನ್ನ ನಂದಿಸುವ ಕೆಲಸ ಮಾಡಬೇಕು. ಹಾಗಾದ್ರೆ ಈ ಕೋಮು ಗಲಾಭೆಗಳನ್ನ ಯಾರು ಸೃಷ್ಟಿಸ್ತಾ ಇದ್ದಾರೆ ಅಲ್ಲ, ಅದ್ರ ಬಗ್ಗೆ ಬಹುಶಃ ವಿಶ್ಲೇಷಣೆಗಳು ಮಾಡ್ಲಿಕ್ಕೆ ಹೊರಟಾಗ ಬಹುಶಃ ದೃಶ್ಯ ಮಾಧ್ಯಮದಕ್ಕಿಂತನೂ ಬಹುಶಃ ಚರ್ಚಾ ಸ್ಪರ್ಧೆಗಳು ಬಹಳ ಒಳ್ಳೇದು. ಯಾಕಂತ ಹೇಳಿದ್ರೆ ದೃಶ್ಯ ಮಾಧ್ಯಮದಲ್ಲಿ ಏಕಮುಖವಾಗಿರ್ತದೆ. ಚರ್ಚಾ ಸ್ಪರ್ಧೆಗಳನ್ನು ಮಾಡಿದ್ರೆ ಬಹುಶಃ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡಿದೆ. ಮೂಲತತ್ವ ಬಿಜೆಪಿ ಅವರು ಇದನ್ನ ಸೃಷ್ಟಿಸ್ತಾ ಇದ್ದಾರೆ ಅಂತ ನೋಡಿ. ಗಲಾಭೆಗಳು ಹೌದಾದಾಗ ಬಿಜೆಪಿಯವರು ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದಕ್ಕೆ ಹಲವು ನಿದರ್ಶನಗಳಿದೆ. ನಾನೇನು ಖಂಡಿತ ಮಾಡುದಿಲ್ಲ, ಅದೇ ತಟ್ಟಿ ಹೇಳ್ತೇವೆ, ಖಂಡಿತ ಮಾಡುದಿಲ್ಲ. ಆದ್ರೆ ಒಂದ್ ನೆನ್ಪಿಟ್ಗಳು, ಆಗ ಯಾರೋ ಒಬ್ರು ಹೇಳಿದ್ರು ನನ್ಗೆ, ಅವ್ರು ಯಾರನ್ನ ನೆನಪಾಗ್ತಾ ಇಲ್ಲ, ಧರ್ಮಗುರುಗಳು ಈ ಕೆಲಸವನ್ನ ಮಾಡ್ಲಿ ಅಂತೇಳಿ. ಖಂಡಿತವಾಗಿಯೂ ಎಲ್ಲ ಮೂರು ಧರ್ಮಗುರುಗಳಿಗೆ ನಾನು ಅವರ ಕರಕಮಲಗಳನ್ನ ಜೋಡಿಸಿ ಅವ್ರಿಗೆ ಕೇಳ್ತೇನೆ, ನಿಜಕ್ಕೂ ಈ ಕೆಲಸವನ್ನು ನೀವು ಮಾಡಿ. ಬಹುಶಃ ಇನ್ನೊಬ್ರು ಹೇಳಿದ್ರು ನಿಮ್ಮಂತವ್ರು ಇಲ್ಲಿ ಕೂತ್ಕೊಳ್ಬೇಡಿ ಅಂತ. ನಿಜಕ್ಕೂ ಇಂಥ ಪರಿಸ್ಥಿತಿಗಳು ನಮಗೆ ಬಾರದಿರಲಿ, ಇದು ನಮಗೆ ಬೇಡಿಕೊಳ್ತೇವೆ. ಇವತ್ತಿಗೆ ಬಹುಶಃ ಮಾತಿನ ಹಿಂದಿನ ಮರ್ಮವನ್ನು ನೀವು ನೋಡ್ಬೇಕಾಗ್ತದೆ. ಜನಗಳಿಗೆ ಸಾಕಾಗಿ ಹೋಗಿದೆ. ಶೋಭಾ ಕರಂದ್ಲಾಜೆ ಅವರು, ಬಾರದವರು, ಶರತ್ ಮಡಿವಾಳರ ಪ್ರತಿಭಟನೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಜರಾಗ್ತಾರೆ, ಬೇರೆ ಯಾವ ಸಂದರ್ಭದಲ್ಲಿ ಇದ್ದಿರುವುದಿಲ್ಲ. ಅಥವಾ ಬೇರೆ ಬೇರೆ ರಾಜಕಾರಣಿಗಳು ಎಲ್ಲರೂ ಕೂಡ ಬರ್ತಾರೆ, ಯಾತ್ರೆಗಳಲ್ಲಿ ಬರ್ತಾರೆ, ಬೇರೆ ಯಾವ ಘಟನೆಗಳಲ್ಲಿ ಬರುವುದಿಲ್ಲ ಅನ್ನುವಂತ ವೈಮನಸ್ತಾಪ ಜನತೆಯಲ್ಲಿದೆ. ಬಹುಶಃ ನಾನು ಗೀತಾಂಜಲಿ ಸುವರ್ಣರವರೊಟ್ಟಿಗೆ ಉತ್ತರವನ್ನ ಪಡಿತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರಿಂದ. ಹೇಳಿ. ಕಿಶನ್ ಹೆಗ್ಡೆ ಕಿಶನ್ ಹೆಗ್ಡೆ ಭಾಗವತ ಇಟ್ಕೊಂಡಾವ ಶ್ರೀರಾಮ್ ಸೇನ್ ಅಂತ ಹೇಳ್ತೀರಿ. ಅದೇ ತುಳುಟು ಬಣ್ಣ ಅರ್ಥ ಹೇಳ್ಬೇಕು. ಅದೇ ರೀತಿ ಯೂಟ್ಯೂಬ್ ಆದ್ರೆ ಮತದ ಗಿಡವನ್ನು ತನ್ನ ಕಾರ್ಯಕರ್ತ ಅಂತ ಹೇಳ್ಕೊಳ್ಬೇಕು. ಯಾಕೆ ಬಹಳ ಅಡಚಣೆಗಳಿವೆ. ಸೊ ದಯವಿಟ್ಟು ಕ್ಷಮಿಸಿ, ಬಹಳ ಅಡಚಣೆಗಳಿವೆ ಆ ಮಾತಿನಲ್ಲಿ. ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಬರ್ತೇನೆ. ಎಲ್ಲ ಒಂದು ಕಡೆ ಬಿಜೆಪಿಯ ಪ್ರತಿಭಟನೆಗಳು ಇತ್ತೀಚಿನ ದಿನಗಳಲ್ಲಿ ಕೇವಲ ಕೋಮು ವಿಚಾರಕ್ಕೆ ಮಾತ್ರ ಸೀಮಿತವಾಗಿ ಬಿಡ್ತಾ ಹೇಗೆ? ಯಾಕೆ ಕರಾವಳಿ ಭಾಗದಲ್ಲಿ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ? ಯಾಕಂದ್ರೆ ನಾವು ಕೋಮು ವಿಷಯಕ್ಕೆ ಮಾತ್ರ ಪ್ರತಿಭಟನೆ ಮಾಡ್ತಾ ಇಲ್ಲ. ಮೊನ್ನೆ
ಆ ಒಂದು ಹೆಣ್ಮಗಳು ಬಿಜಾಪುರದಲ್ಲಿ ಅವಳನ್ನು ದಾನೇಶ್ವರಿ ಅದಕ್ಕೂ ಪ್ರತಿಭಟನೆ ಮಾಡಿ. ಎಲ್ಲಿ ಏನೇ ಆಗಲಿ ಈ ಒಂದು ಸಮಾಜದಲ್ಲಿ ಎಲ್ಲಿ ಅನ್ಯಾಯ ನಡೀತಾ ಉಂಟು ಅಲ್ಲಿಗೆ ನಾವು ಪ್ರತಿಭಟನೆ ಮಾಡ್ತೇವೆ. ನೀವ್ ಯಾಕೆ ಒಂದು ಕೋಮು ಇದಕ್ಕೆ ಮಾತ್ರ ನಾವು ಮಾಡ್ತೇವೆ ಅಂತ ಹೇಳ್ತೀವಿ? ಹಾಗಾದ್ರೆ ನಾಳೆ ನಾಡಿದ್ರ ಹಾಗೆ ಬಶೀರ್ ಅವರ ಹತ್ಯೆಯ ಅಥವಾ ಅವರನ್ನ ಹತ್ಯೆ ಪ್ರಯತ್ನಿಸಿದವರ ವಿರುದ್ಧವಾಗಿ ಕೂಡ ತಾವು ಪ್ರತಿಭಟನೆ ಖಂಡಿತವಾಗಿಯೂ ಮಾಡಬಹುದು. ಯಾಕಂದ್ರೆ ನಾನಿದನ್ನು ನೀವು ಕೇಳುವ ಕೆಲವು ಕ್ವಶನ್ ಅಲ್ಲೂ ರಾಜಕೀಯಕ್ಕೆ ನಮ್ಗೆ ಬೈಯುವವರು ಸಾರ್ವಜನಿಕರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ನೀವು ಕೇಳುವ ಪ್ರಶ್ನೆಗೆ ನಾವು ಉತ್ತರ ಕೊಡ್ಲೇಬೇಕು. ರಾಜಕೀಯದವರು ನಾವು ಉತ್ತರ ಕೊಟ್ಟ ಕೂಡಲೇ ಇವರು ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಅಂತ ನಮ್ಗೆ ಪಬ್ಲಿಕ್ ಹೇಳೋದು. ರಾಜಕೀಯಕ್ಕೆ ಬಂದ ಮೇಲೆ ಅದು ನಿಮಗೆ ಅನಿವಾರ್ಯವೇ ಒಂದು ರೀತಿಯಲ್ಲಿ. ಏನಾಗಿದೆ ಅಂದ್ರೆ ಅರ್ಧ ನಾವು ಸಮಾಜದಲ್ಲಿ ಸಮಾಜ ಸೇವೆಗೆ ಇಳಿದ ಮೇಲೆ ಏನು ಬಂದರೂ ನಾವು ಅದನ್ನು ತಡ್ಕೊಳ್ಳುವಂತಹ ಒಂದು ಶಕ್ತಿ ನಮಗೆ ದೇವರು ಕೊಟ್ಟಿರ್ತಾನೆ. ಯಾಕಂದರೆ ಎಲ್ಲ ತರಹದ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ನಾವು ಇವತ್ತು ನಾನು ಬರುವಾಗಲೇ ನಿಮ್ಗೆ ಹೇಳಿದೆ, ನಾನು ಇವತ್ತು ಚಾನಲಲ್ಲಿ ಕೂತ್ಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಆ ಒಂದು ಹೆಣ್ಣು, ಆ ಒಂದು ತಾಯಿಯ ಅಲ್ಲಿಯ ಆಕ್ರಂದನ, ಯಾಕಂದರೆ ಅವಳು ಮನಸ್ಸಿನ ಒಳಗೆ ಅವಳ ಕಷ್ಟವನ್ನು ಅವಳ ನೋವನ್ನು ಇಟ್ಕೊಂಡು ನಮ್ಮ ಹತ್ರ ಹೇಳುವಾಗ ಹೇಳ್ತಾಳೆ, ಇಲ್ಲ ನನ್ನ ಮಗ ಇದ್ದಾನೆ, ಇನ್ನೂ ಇದ್ದಾನೆ, ಅವನ ಫೋಟೋ ನೋಡ್ಕೊಂಡು ಹೇಳ್ತಾಳೆ. ಆ ಒಂದು ಪರಿಸ್ಥಿತಿಯನ್ನು ಯಾವ ತಾಯಿಗೆ ಸಹ ಆ ಪರಿಸ್ಥಿತಿ ಬರಬಾರ್ದು ಸಮಾಜದಲ್ಲಿ. ಹಾಗಿರುವಾಗ ನಮಗೆ ಕೂತ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ರೂ ಇಲ್ಲದಿದ್ರು ನೀವು ಕರೆದಿರಿ. ಕಡೆಯ ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಮಂಗಳೂರಿಂದ ಮಾತಾಡೋದು. ಮಂಗಳೂರಿಂದ ಹೇಳಿ ಸರ್. ಈಗ ಒಂದು ಮೇಡಮ್ ಅಲ್ಲಿ ಹೇಳಿದ್ರಲ್ಲ, ನಮ್ಮ ಬ್ರದರ್ ದೀಪಕ್ ನ ಶವವನ್ನು ಹಿಂದಿನ ಗಾಡಿಯಿಂದ ನಾಯಿ ಕೊಂಡೋಗಿದ್ದಾರೆ ಅಂತ ಕೇಳಿದ್ರಲ್ಲ ಇವರೀಗ. ಅವ್ರ ಹತ್ರ ಒಂದು ಮಾತು ನಾನು ಕೇಳಲಿಕ್ಕೆ ಇಷ್ಟಪಡುದು. ಇದು 2 ವಾರಕ್ಕಿಂತ ಮುಂಚೆ ನಮ್ದೇ ಎಲ್ಲ ಸಹೋದರಿ ದಾನಮ್ಮನ ಮರ್ಡರ್ ಆಯ್ತು, ಅತ್ಯಾಚಾರ ಮಾಡಿ. ಅದರ ಬಗ್ಗೆ ಇವರಿಗೆ ಏನು ಬಾಯಿ ಬರ್ಲಿಲ್ಲ. ಇವರಿಗೆ ನಾವು ಮಾತನಾಡಿದ್ದೇವೆ, ಆ ಬಗ್ಗೆ ನಾವು ಮಾತಾಡಿದ್ದೇವೆ, ಆ ಬಗ್ಗೆ ನಾವು ಸ್ಟ್ರೈಕ್ ಮಾಡಿದ್ದೇವೆ. ಅದರ ಬಗ್ಗೆ ಪ್ರೊಟೆಸ್ಟ್ ಮಾಡಿದಾರಾ? ಪ್ರೊಟೆಸ್ಟ್ ಮಾಡಿದ್ದಾರಾ ಅಂತ ಹೇಳಿ ತಮ್ಮ ಕರೆಗಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. ಬಹುಶಃ ದೀಪಕ್ರ ವಿಚಾರ ಅಥವಾ ಕರಾವಳಿಯ ಕೋಮು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಸೊ ಚರ್ಚೆಯನ್ನ ಅಂತ್ಯ ಮಾಡ್ತಾ ಇದ್ದೇನೆ. ನಾನು ಕಿಶನ್ ಹೆಗ್ಡೆ ಅವರಲ್ಲಿ ಇವತ್ತಿನ ಪ್ರಸ್ತುತ ವಾತಾವರಣವನ್ನ ತಾವು ಓರ್ವ ಕಾರ್ಯಕರ್ತರಾಗಿ, ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ನೋಡುವುದಾದ್ರೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇನ್ನೊಮ್ಮೆ ಇಂಥ ಘಟನೆಗಳು ಮರುಕಳಿಸದಿರಲಿ 2 ಜಿಲ್ಲೆಗಳಲ್ಲಿ. ನಮ್ಮ ಜಿಲ್ಲೆ ದುರ್ದೈವವಶಾತ್ ಕರಾವಳಿ ಜಿಲ್ಲೆಗಳು ಅಂತ ಹೇಳಿದ ಕೂಡಲೇ ಕೋಮು ಗಲಭೆಗಳು ಅಂತ ಹೇಳ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಇಂಥ ಘಟನೆಗಳು ಮತ್ತೆ ಮರುಕಳಿಸದಿರಲಿ. ಇದನ್ನ ಯಾರ ಬೇಲೆ ಆಗಲಿ, ಕೊಲೆ ಮತ್ತು ಕೊಲೆ ಯತ್ನ, ಒಂದು ಕೊಲೆ ಆದ ಕೂಡಲೇ ಕೊಲೆ ಪ್ರಯತ್ನಕ್ಕೆ ಇನ್ನೊಂದು ಪ್ರಯತ್ನ ನಡೀತದೆ. ಕೊಲೆ ಗಡುಕರು ಅನ್ಸ್ಕೊಂಡತಕ್ಕಂಥ ಈ ಜಿಲ್ಲೆಯಲ್ಲಿ, ಈ ವ್ಯವಸ್ಥೆಯಲ್ಲಿ ಯಾರಿಗೂ ಇಂಥ ಪರಿಸ್ಥಿತಿ ಬಾರದೇ ಇರಲಿ. ಕೋಮು ಸೌಹಾರ್ದತೆ ಬೆಳೀತಕ್ಕಂಥ ಕೆಲಸ ಮಾಡಲಿ ಎಲ್ಲ ಪಕ್ಷಗಳು, ಪಾರ್ಟಿಗಳು. ಅದರಲ್ಲಿ ಮುಂದಾಗಿ, ಎಲ್ಲಕ್ಕಿಂತ ಮುಂದಾಗಿ ಕಾಂಗ್ರೆಸ್ ಪಕ್ಷ ಇರ್ತದೆ. ಕೋಮು ಸೌಹಾರ್ದತೆಗೆ ಏನು ಮಾಡಬೇಕು ಅದನ್ನು ನಾವು ತಯಾರಿದ್ದೇವೆ. ಈ ಹಿಂದೆ ಇದ್ದೇವೆ, ಇಂದು ಇದ್ದೇವೆ, ಮುಂದೂ ಇದ್ದೇವೆ ಅಂತಕ್ಕಂಥ ಮಾತು ಎದೆತಟ್ಟಿ ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಯನ್ನು ಸ್ಥಾಪಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೇವೆ. ಪ್ರಯತ್ನ ಅಲ್ಲ, ನಮ್ಮ ಸಂಪೂರ್ಣ ಪ್ರಯತ್ನ. ನಮ್ಗೆ ಅಧಿಕಾರದ ಪ್ರಶ್ನೆ ಇಲ್ಲ ಇಲ್ಲಿ, ಚುನಾವಣಾ ರಾಜಕೀಯದ ಪ್ರಶ್ನೆ ಇಲ್ಲ. ಇವತ್ತು ಆ ನೊಂದ ಮನಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋದಂತ ಆ ಕ್ಷೇತ್ರ ಶಾಸಕ ಮೊಯ್ದೀನ್ ಬಾವರ್ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅಂದು ರಮನಾಥ್ ರೈ ಅವರು ಮಾಡಿದ ಮಾತುಗಳು ನಾನು ಉಲ್ಲೇಖ ಮಾಡಿದ್ದೇನೆ. ಅದೇ ಉತ್ತರಗಳನ್ನು ನಾವು ಇಲ್ಲೂ ಹೇಳಲಿಕ್ಕೆ ಬಯಸ್ತೇವೆ. ಯಾವುದೇ ಕಾರಣಕ್ಕೂ ಹೆಣದ ಮುಂದೆ ರಾಜಕೀಯ ಕಾಂಗ್ರೆಸ್ ಪಕ್ಷ ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನು ಕಂಠಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನಾನು ಗೀತಾಂಜಲಿ ಸುವರ್ಣರವರಲ್ಲಿ. ಇವತ್ತು ಬಿಜೆಪಿ ಅವರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನವದೆಹಲಿಯಲ್ಲಿ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಆದರೆ ಕರಾವಳಿ ಭಾಗದವರು ಮುಖಂಡರಾಗಿ ತಾವು ಕರಾವಳಿ ಭಾಗದ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯ ಕುರಿತಾಗಿ ತಾವು ಹೇಳುವುದಾದ್ರೆ ಏನು ಹೇಳ್ತೀರಿ? ಕಡೆಯದಾಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಇಂತಹ ಒಂದು ಹತ್ಯೆಗಳು ನಡೀತಾ ಇದೆ, ಇದನ್ನು ನಿಲ್ಲಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಯಾರು ಹಂತಕ ಇದ್ದಾನೆ ಅವನನ್ನು ರಕ್ಷಿಸುವಂತಹ ಕೆಲಸವನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಅವರಿಗೆ ಆಗುವಂತಹ ಶಿಕ್ಷೆ, ಅಧಿಕಾರಿಗಳು ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತಹ ಕೆಲಸವನ್ನು ಮಾಡಿ. ಇವತ್ತು ದೀಪಕ್ ರಾವ್ನ ತಾಯಿ ಒಂದು ಮಾತನ್ನು ಹೇಳಿದರು. ಆಗ ದಯವಿಟ್ಟು ನನ್ನ ಮಗನನ್ನು ಹೇಗೆ ಕೊಚ್ಚಿ ಕೊಂದಿದ್ದಾರೋ ಹಾಗೆಯೇ ಅವನು ಯಾರು ಮಾಡಿದ್ದಾನೆ ಅವನನ್ನು ಮಾಡಿ ಅಂತ. ನಾನು ಹೇಳೋದಿಷ್ಟೇ, ಸರ್ಕಾರ ದಯವಿಟ್ಟು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕಬೇಡಿ. ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂತಹ ಕೆಲಸವನ್ನು ನೀವು ಮಾಡಿ.
ನಾನು ಅಂತ ಕೆಲಸ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದ್ರ ಜೊತೆ ಮಾಡ್ತೇವೆ ಅಂತ ತಾವು ಕೂಡ ಹೇಳ್ತಾ ಇದ್ದೀವಿ. ಖಂಡಿತ. ಸೊ ಬಹುಶಃ ಒಂದಂತೂ ಸತ್ಯ, ಚಪ್ಪಾಳೆ ತಟ್ಟಬೇಕಾದ್ರೆ ಎರಡೂ ಕೈಗಳು ಬೇಕೇ ಬೇಕು. ಸೊ ಎರಡೂ ಪಕ್ಷಗಳು ಇನ್ನು ಮುಂದೆ ನ್ಯಾಯಾಂಗಕ್ಕೆ ಮೀಸಲಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಎರಡೂ ಪಕ್ಷಗಳು ಕೂಡ ಶಾಂತಿಯನ್ನು ನೆಲೆಸಲಿಕ್ಕೆ ಪ್ರಯತ್ನ ಪಡ್ತವೆ. ಇವರು ಹೇಳಿದ ಹಾಗೆ ನ್ಯಾಯಾಂಗವು ಕೂಡ ಅದನ್ನ ಗಣನೆಗೆ ತೆಗೆದುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ತೀಕ್ಷ್ಣವಾಗಿರ್ತಕ್ಕಂಥ ಶಿಕ್ಷೆಗಳನ್ನ ನೀಡಲಿಕ್ಕೆ ಮುಂದಾಗ್ಲಿ ಅಂತ ಕೇಳಿಕೊಳ್ತಾ ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳು. ಸೊ ಇತ್ತೀಚೆಗೆ ನಡೆದಂತಹ ಪ್ರಕರಣ ದಾನಮ್ಮನ ಸಾವಾದಾಗ ಯಾವ ಪ್ರತಿಭಟನೆಗಳಾಯ್ತೋ ಅಥವಾ ಜಾತಿಯ ವಿಚಾರವನ್ನ ಇಟ್ಟುಕೊಂಡು ಯಾರು ಯಾವ ರೀತಿಯಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ, ಆದ್ರೆ ಆ ಮನೆಯ ನೋವನ್ನ, ಆ ತಾಯಿಯ ನೋವನ್ನ, ತನ್ನ ಮಗಳನ್ನ ಕಳೆದುಕೊಂಡಂತ ತಾಯಿಯ ನೋವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದೀಪಕ್ ಸತ್ತಾಗ ಮೂಕ ರೋಧನೆಯನ್ನ ಮಾಡ್ತಾ ಇದ್ದಂತಹ, ಕಿವಿಯೂ ಕೇಳಿಸದೆ ಮಾತೂ ಬಾರದೆ ಆತನ ತಮ್ಮ ಕೇವಲ ಕಣ್ಣೀರಿನಲ್ಲಿ ಮಾತಾಡ್ತಿದ್ನಲ್ಲ, ಆ ಧ್ವನಿಯನ್ನ ನಾವು ಕೇಳಿಸ್ಕೊಳ್ಬೇಕಾಗ್ತದೆ. 19 ವರ್ಷ ಪ್ರಾಯದ ತನ್ನ ಮಗನನ್ನ, ಮೇಸ್ತನನ್ನ ಕಳೆದುಕೊಂಡಾಗ ಅವರ ಮನೆಯವರು ಪಟ್ಟಂತ ದುಃಖವನ್ನ, ಇವೆಲ್ಲವನ್ನ ಅರ್ಥ ಮಾಡಿಕೊಂಡಾಗ ಕೋಮು ಗಲಭೆ ಬೇಡ ಅಂತ ಸ್ವಯಂ ಪ್ರೇರಿತರಾಗಿ ನಾವೇ ಡಿಸೈಡ್ ಮಾಡ್ಕೊಳ್ತೇವೆ. ಸೊ ಇನ್ನು ಮುಂದೆ ಆದ್ರೂ ಕರಾವಳಿ ಶಾಂತಯುತವಾಗಿ ನಡೀಲಿ. ಕರಾವಳಿಯಲ್ಲಿ ಇನ್ನು ಅದೆಷ್ಟೋ ವಿಚಾರಗಳು ಅಭಿವೃದ್ಧಿ ಆಗ್ಲಿಕ್ಕಿವೆ, ಆ ಅಭಿವೃದ್ಧಿಗಳಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.